ತೇಜ್ಪಾಲ್ ಶ್ರೀಮತಿ ವಿಜಯಲಕ್ಷ್ಮಿ ಕನೀರ್ತೋಟ, ಶ್ರೀ ನಿತಿನ್ ಶ್ರೀಮತಿ ಭೀಷ್ಮ ಮಂದಾರ ಹನುಮಾನ್ ನಗರ, ಶ್ರೀ ಪ್ರವೀಣ್ ಶ್ರೀಮತಿ ವಿನುತಾ ಕುಂಪಲ, ಶ್ರೀ ಜಯರಾಮ್ ಶ್ರೀಮತಿ ಗಾಯತ್ರಿ ಹನುಮಾನ್ ನಗರ, ಶ್ರೀ BJ ಚಂದ್ರಶೇಖರ್ ಪಾಟೀಲ್ ಶ್ರೀಮತಿ ಜಯಲಕ್ಷ್ಮಿ ಮೂರುಕಟ್ಟೆ ಮುಕ್ಕಲ್ನ ಪಂಚ ದಂಪತಿಗಳನ್ನ ಕೈಯಿಟ್ಟು ಈ ಒಂಜಿ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಇತ್ತೆ ಪ್ರಾರಂಭ ಮಾಡ್ಪ ಅಂಚನೆ ಸುರುತಾದ ಈ ಒಂಜಿ ಕಾರ್ಯಕ್ರಮಕ್ಕೆ ಬತ್ತಿನಂಚಿನ ನಮ್ಮ ಗಣ್ಯ ವ್ಯಕ್ತಿಲೇನು ಅಂಚನೆ ನಮ್ಮ ಈ ಕಾರ್ಯಕ್ರಮಗೂ ಎಂಕ್ಲೆ ಸಹಕಾರ ಮಲ್ತಿನ ಮಾತೆರೆಲ್ನ ಸ್ವಾಗತ ಮಲ್ಪನ ಎಂಕ್ಲ ಆದ್ಯ ಕರ್ತವ್ಯ ಅಂಚನೆ ಏನಿದೆ ಈ ಕಾರ್ಯಕ್ರಮಗೂ ಬತ್ತಿನಂಚಿನ ಶ್ರೀ ತೇಜ್ಪಾಲ್ ಶ್ರೀಮತಿ ವಿಜಯಲಕ್ಷ್ಮಿ ಕನೀರ್ತೋಟ ಮೇರೆನೆ ಗುರುವಪ್ಪ ಲೀಲಾ ಮುಕ್ಕಲು ಶಾಲು ಪಾಡ್ದು ನೆನಪಿನ ಕಾಣಿಕೆ ಕೊಡ್ದು ಸ್ವಾಗತ ಮಲ್ಪಡು ಬಂದು ಕೇನೋದಿಲ್ಲ. ಉಮೇಶ್ ಗಟ್ಟಿ ಅಂಚನೆ ಶ್ರೀಮತಿ ವಿಶಾಲು ಮಗಳು ಶಾಲು ಪಾಡ್ದು ಹೂವಚ್ಚ ಕೊಟ್ಟು ನೆನಪಿನ ಕಾಣಿಕೆ ಕೊಟ್ಟು ಅಂಗನವಾಡಿ ಶಾಲೆದ ಜೋಗಿಯಾಗಿ ಸಮವಸ್ತ್ರಕ್ಕೂ ನಂಚಿನ ನಮ್ಮ ಶಾಲೆದ ಸದಸ್ಯರು ಶ್ರೀ ಯಶ್ಪಾಲ್ ಶ್ರೀಮತಿ ಅಂಬಿಕಾ ಮಕ್ಕಳು ಒಂದು ಮುಖ್ಯಕ್ಕೆ ನಮ್ಮ ಶಾಲೆದ ಸದಸ್ಯರಾದ ಶ್ರೀ ಸುಭಾಷ್ ಶ್ರೀಮತಿ ಆಶಾಲತ ಮಕ್ಕಳು ಶಾಲು ಪಾಡ್ತಾ ನೆನಪಿನ ಕಾಣಿಕೆ ಕೊಟ್ಟು ಹೂಗುತ್ತ ಶಾಲೆದ ರಜತ ಮಹೋತ್ಸವದ ಕಟ್ಟಡದ ಭದ್ರ ಬುನಾದಿ ನಮ್ಮ ಶಾಲೆದ ಮಹಾಪೋಷಕರಾದ ಶ್ರೀ ಆಂಜನೇಯ ಯೋಗ್ಯ ಬಹುಮಂಚಿನ ಸಮವಸ್ತ್ರ ನೇಮ ಹಾಕಲು ಎಷ್ಟು ದಂಪತಿ ಮಕ್ಕಳಿಂದ ಈ ಜೋಕ್ಗಳಿಗೆ ಸಾಂಕೇತಿಕವಾದ ಒಂದು 4 ಜೋಕ್ಗಳಿಗೆ ತೆಗೆದುಕೊಂಡು ಅಂಚನೆ ಒಕ್ಕ ಮಾರ್ಕೆಟಿಂಗ್ಲ ಒಕ್ಕ ಶಾಲೆಗಳ ನೇಪೆ ಬರ್ಕೊಂಡು ಹಂಗೆ ಮಾಡಿದ ಜೋಕ್ಗಳು ಮಾತ್ರ ಮಹಾಪೋಷಕರಾದ ಶ್ರೀ ಸುಬ್ರಹ್ಮಣ್ಯ
ಈ ಒಂದು ಆರ್ಥಿಕ ಧನ ಸಹಾಯವನ್ನು ವಿತರಣೆ ಸದಸ್ಯರು ಅಂಚನೆ ಅಂಗನವಾಡಿ ಜೋಗುಲು ಆಗ್ತಾಯಿಲ್ಲ ಅದೇ ಮಾತೆಲ್ಲ ಶಾಲೆಯ ಪರವಾದ ಸ್ವಾಗತ ಕೋರುವುದು. ಕಾರ್ಯಕ್ರಮದ ರೂಪವಾದ ಕಟ್ಟದ ಭಜನಾ ಕಾರ್ಯಕ್ರಮದ ಈ ಅತಿಥಿಗಳ ಕನ್ಯಾ 5 ಜನದ ಕನ್ಯಾ ಅತಿಥಿಗಳ ಸಮಕ್ಷಮಗಳು ದೀಪ ಬೆಳಗುವಂತಹ ಕಾರ್ಯಕ್ರಮ ಎದುರು ಬರ್ತದೆ. ಈ ಕಾರ್ಯಕ್ರಮವು ದೀಪ ಬೆಳಗದೆ ಶುಭ ಕೋರಲ್ಪಟ್ಟದ ಏನು ಅಂಚನೆ ಭಜನೆಗಳಿಗೆ ಒಂದು ರೈಲ ತಾಳನ್ನು ಕೋರಲು ಭಜನೆಗೆ ಒಂದು ಕಾರ್ಯಕ್ರಮವು ಪ್ರಾರಂಭವು ಐಗೊಂದು ಇನ್ನೊಂದು ಬರಲು ಅಂಚನೆ ಮಾತಾ ಅಂಚನೆ ಅಧ್ಯಕ್ಷರು ಅಂಚೆ ಕಾರ್ಯಕ್ರಮವನ್ನು ಗಣಪತಿಗೊಳ್ಳುವಂತೆ ಕಾರ್ಯಕ್ರಮದ ಪ್ರಾರಂಭವಾದ ಶ್ರೀ ಗುರುಮಲೇಶ್ ಭಟ್ ಇವರನ್ನ ಪೌರವೇತರು ನಲಪನಂಚಿನ ಈ ಒಂಜಿ ನಿಮಿಷದ ಒಂಜಿ ಆಶೀರ್ವಚನನು ಏನಿದ ಈ ಕಾರ್ಯಕ್ರಮದ
ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರಕ್ಕೆ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನನಗಾಗಿಯೇ ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು ನನಗಾಗಿಯೇ ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು ಈ ಮನೆಯು ನೀನಿರುವ ದುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಈ ಮನೆಯು ನೀನಿರುವ ದುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಅಂಬಿಗ ನಾನಿನ ನಂಬಿದೆ ಜಗದಂಬಾರ ಮನ ನಿನ ನಂಬಿದೆ ಅಂಬಿಗ ನಾನಿನ ನಂಬಿದೆ ಜಗದಂಬಾರ ಮನ ನಿನ ನಂಬಿದೆ ತುಂಬಿದ ಹರಿಗೋಲಂಬಿಗ ಮದ ಕೊಂಬದು ಕೇಂದ್ರವು ಅಂಬಿಗ ತುಂಬಿದ ಹರಿಗೋಲಂಬಿಗ ಮದ ಕೊಂಬದು ಕೇಂದ್ರವು ಅಂಬಿಗ ಸಂಭ್ರಮ ತಿನ್ನೋಡಂಬಿಗ ಅಲರಿಂಬು ನೋಯಿದರೆ ಸಂಭ್ರಮ ತಿನ್ನೋಡಂಬಿಗ ಅಲರಿಂಬು ನೋಯಿದರೆ ಅಂಬಿಗ ಜಗದಂಬಿಗ ಅಂಬಿಗ ನಿನ ನಂಬಿದೆ ಅಂಬಿಗ ಜಗದಂಬಿಗ ಅಂಬಿಗ ನಿನ ನಂಬಿದೆ ಅಂಬಿಗ ನಿನ ನಂಬಿದೆ ಜಗದಂಬಾರ ಮನ ನಿನ ನಂಬಿದೆ ಅಂಬಿಗ ನಿನ ನಂಬಿದೆ ಜಗದಂಬಾರ ಮನ ನಿನ ಹೊಲೆಯ ಬರವನೋಡಂಬಿಗ ಅದಕ್ಕೆ ಸೇವಾವಯ ಅಂಬಿಗ ಹೊಲೆಯ ಬರವನೋಡಂಬಿಗ ಅದಕ್ಕೆ ಸೇವಾವಯ ಅಂಬಿಗ ಹೊಳೆಯೋಳು ಮುಳುಗಿದೆ ಅಂಬಿಗ ಎಲ್ಲ ತೆರೆದು ಕೊಂಡೆಯೋಳು ಅಂಬಿಗ ಹೊಳೆಯೋಳು ಮುಳುಗಿದೆ ಅಂಬಿಗ ಎಲ್ಲ ತೆರೆದು ಕೊಂಡೆಯೋಳು ಅಂಬಿಗ ಅಂಬಿಗ
ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದಂಬಾರ ಆಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ ನೀರು ಅಭಯ ಜಾನ ದಯ ಸಂಪೂರ್ಣ ಆಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ ಆಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ ನೀರು ಅಭಯ ಜಾನ ದಯ ಅಭಯ ಜಾನ ದಯ ರಾಮ ಜನನಿ ನಾಥ ರಾಮದೂತ ಪ್ರಖ್ಯಾತ ರಾಮ ಜನನಿ ನಾಥ ರಾಮದೂತ ಪ್ರಖ್ಯಾತ ರಾಮವಂತ ನೇಮದೇತ ಮಾರಿ ಗರ್ಭಿದ ಖಾತ ರಾಮವಂತ ನೇಮದೇತ ಮಾರಿ ಗರ್ಭಿದ ಸಂತ ಜನ ಪ್ರೇಮಿ ಮಂತ ಸಿದ್ಧಿ ಕರುಣಿ ಸಂತ ಜನ ಪ್ರೇಮಿ ಸಂತ ಸಿದ್ಧಿ ಕರುಣಿ ಚಿಂತೆ ಬಿಡಿ ಸಯ್ಯ ಹನುಮಂತ ಭಯಚಾಯ ಚಿಂತೆ ಬಿಡಿ ಸಯ್ಯ ಹನುಮಂತ ಭಯಚಾಯ ಕನ್ಯಾವಾಯು ನಂದನ ಜ್ಞಾನ ಭಕ್ತಿ ಪೂರ್ಣ ಕನ್ಯಾವಾಯು ನಂದನ ಜ್ಞಾನ ಭಕ್ತಿ ಪೂರ್ಣ ಮಾನ್ಯ ಮೂಲ ಸಂಪನ್ನ ನಾಮ ಸಂಪೂರ್ಣ ಮಾನ್ಯ ಮೂಲ ನಾರಾಯಣ ನಾಮ ಪೂರ್ಣ ಸಂಪೂರ್ಣ ರಾಮ ಜನ್ಮನ ಜಾನಕಿ ಜೈ ಬೋಲೋ ಹನುಮಾನ್ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ ಹನುಮಂತ ಗುಣವಂತ ಮಾರುತಿರಾಯ ಬಲ ಭೀಮ ಹನುಮಂತ ಗುಣವಂತ ಮಾರುತಿರಾಯ ಬಲ ಭೀಮ ಜೈ ಗುರು ಜೈ ಹನುಮ ಜೈ ಗುರು ಜೈ ಗುರು ಜೈ ಜೈ ಗುರು ಜೈ ಹನುಮ ಜೈ ಗುರು ಜೈ ಹನುಮ ಹನುಮಾನಮ್ಮ ಹನುಮಾನಮ್ಮ ಬಂಧು ಬಳಗ ಹನುಮಾನಮ್ಮ ತಾಯಿ ತಂದೆ ಹನುಮಾನಮ್ಮ ಬಂಧು ಬಳಗ ಜೈ ಗುರು ಜೈ ಹನುಮ ಜೈ ಗುರು ಜೈ ಜೈ ಗುರು ಜೈ ಜೈ ಹನುಮ ಜೈ ಗುರು ಜೈ ಜೈ श्री राम जय राम जय जय राम श्री राम जय राम श्री राम जय राम जय जय राम श्री राम जय राम ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಪೂಜಿಪೆ ನಿನ್ನ ಹೂಗಳಿಂದಲೇ ಪೂಜಿಪೆ ನಿನ್ನ ಹೂಗಳಿಂದಲೇ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಅರಿಶಿನ ಕುಂಕುಮದಿಂದ ಪರಿಮಳ ಗಂಧದಿ ನಿನ್ನ ಅರಿಶಿನ ಕುಂಕುಮದಿಂದ ಪರಿಮಳ ಗಂಧದಿ ನಿನ್ನ ಶಾರದೆ ಭಾರತಿ ಆರ
ಹರ್ಷದಿಂದ ಶಾರದೆ ಭಾರತಿಯೇ ಆರಾಧಿಪೇನ ಹರ್ಷದಿಂದ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಶ್ರೀ ಶಾರದಾಂಬೆ ಪೂಜಿಪೆ ನಿನ್ನ ಮಲ್ಲೆ ಮಲ್ಲಿಗೆ ಕುಸುಮದಿಂದ ಕಲ್ಯಾಣಿ ಪೂಜಿಪೆ ನಿನ್ನ ಮಲ್ಲೆ ಮಲ್ಲಿಗೆ ಕುಸುಮದಿಂದ ಕಲ್ಯಾಣಿ ಪೂಜಿಪೆ ನಿನ್ನ ಸುರಸೇವಿತ ಜಲಜಾತನ ಸುರಸೇವಿತ ಜಲಜಾತನ ವಲ್ಲಭೇ ಪಾಲಿಸೆನ್ನ ವಲ್ಲಭೇ ಪಾಲಿಸೆನ್ನ ರಾಮ 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 ಸಲಹಿತು ಸಲಹಿತು ಅಂಜಿಕೆ ಇಲ್ಲದೆ ಗಿರಿಸಾರಿದ ಕಾಪಿ ಕುಂಜಾರ ರವಿಸೂತ ಬಲ್ಲವನೋ ಅಂಜಿಕೆ ಇಲ್ಲದೆ ಗಿರಿಸಾರಿದ ಕಾಪಿ ಕುಂಜಾರ ರವಿಸೂತ ಬಲ್ಲವನೋ ಕೆಂಜಾರ ಫಲಗಳ ಹರಿಗೆ ಅರ್ಪಿಸಿದ ಕೆಂಜಾರ ಫಲಗಳ ಹರಿಗೆ ಅರ್ಪಿಸಿದ ಪಂಚಾಲೋಚನೆಯ ಕೇಳೆ ಪಂಚಾಲೋಚನೆಯ ಕೇಳೆ ರಾಮ 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 ಎಂಬೆರಡಂತ ಕಲಹಿತು ಸುಜನರಿಗೆ ಕಲಹಿತು ಸುಜನರಿಗೆ ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನೋ ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನೋ ಜಾಲೆ ಶಯನಾಸಿ ವಿಜಯ ವಿಠಲನ ಜಾಲೆ ಶಯನಾಸಿ ವಿಜಯ ವಿಠಲನ ನೀಲೆ ಶರದಿಯ ಕೇಳೆ ರಂಗನ ಯಾರೇ ಕೃಷ್ಣನ ಯಾರೇ ಮುರಳಿಯ ಕರೆಯ ಬಂದವರು ಯಾರೇ ಮುರಳಿಯ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ಈ ಪರಿಯಿಂದಲೇ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ಮುರಳಿಯ ಕರೆಯ ಬಂದವರು ಯಾರೇ ಮುರಳಿಯ ಕರೆಯ ಬಂದವರು Shiva
ದೀಪ ಎಂತ ಪ್ರಕಾಶಮಾನವಾದ ಬೆಳಗುಂಡ ಅಂಚನೆ ಜೀವನದ ಅಜ್ಞಾನವನ್ನು ಅಂಧಕಾರ ನಿವಾರಣೆಯಾದ ಸುಜ್ಞಾನದ ಬೊಳುಪುನ ತೋಜಾದ ಎಡ್ಡೆ ಸಾಧಿ ನಡುಪುನ ಯೋಗ ಭಾಗ್ಯನ ದೇವರ ಅನುಗ್ರಹಿತ ಕೊಡು ದೀಪ ಬೆಳಗಿದ ಕಡೆ ಮನೆತನ ಕುಟುಂಬ ಸಂಸಾರ ಕೊಡುಗಳು ಬೆಳಗುಡು ಉದ್ದೇಶಗಳು ದೀಪಾರಾಧನೆ ಮತ್ತೊಂದ ಆ ದೀಪನ ಪ್ರಜ್ವಲನೆ ಮತ್ತೊಂದು ಕಾರ್ಯಕ್ರಮ ಶುರು ಮಾಡ್ತದೆ ನಮ್ಮ ಈದು ಕೊಡುವ ಸತ್ಯನಾರಾಯಣ ದೇವರಿಗೆ ಕಲ್ಪೋಕ್ತ ಪೂಜೆನ ಮಾಡ್ತಾರೆ ಕದವಿ ಮಂಟಪದ ದೇವರಿಗೆ ನಿರ್ಮಾಣ ಮಾಡ್ತದೆ ದೇವರ ಬಿಂಬ ಕಲಶ ಸ್ವಸ್ತಿಕ ಮಂಡಲನ ಮಾತುದಿದೆ ದೇವರಿಗೆ ನಮ್ಮ ಪಂಚಾಮೃತಾಭಿಷೇಕ ಕಲಶ ಮಧ್ಯೆ ದೇವರನ್ನು ಆವಾಹನ ಮಾಡ್ತದೆ ಗುರು ಗಣಪತಿನ ಪ್ರಾರ್ಥನೆ ಮತ್ತೊಂದು ಪತ್ರ ಪೂಜೆ ಪುಷ್ಪ ಪೂಜೆ ಅಂಗ ಪೂಜೆ ಅಷ್ಟೋತ್ತರ ಶತನಾಮಾರ್ಚನೆ ನೈವೇದ್ಯ ಆರತಿ ಪ್ರದಕ್ಷಿಣ ನಮಸ್ಕಾರ ಇಂಚಿತ್ರ ಉಪಚಾರ ಪೂಜೆಗಳನ್ನು ಮಾತ್ರ ದೇವರಿಗೆ ಸಮರ್ಪಣೆ ಮಾಡುತ್ತದೆ ನನ್ನ ಈ ಪೂಜೆಗೆ ಪುದರ್ವರಿಯರ ಕಾರಣದಾನೆ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ಕೊಂಡ ನಂಗೆ ಎಂಚಿನವಾದ ಫಲನಗಳಿದ ಪ್ರಾಪ್ತಿಯಾಗಲು ಈ ಪೂಜೆದ ಮಹತ್ವ ಎಂಚಿನ ಪಂಚಿತ್ರ ವಿಚಾರ ಮತ್ತೆ ನೀಡೋಣ ಅಂತ ಅಷ್ಟಾದಶ ಪುರಾಣ ಪಂಡ 18 ಪುರಾಣಗಳೊಂದಿಗೆ ನಮ್ಮ ಶಾಸ್ತ್ರಗಳು ಬೇಕಬೇಕ ದೇವರ ಪುರಾಣ ಭಾಗಗಳುಂಟು ಶಿವ ಪುರಾಣ ಆದಪ್ಪು ಮಾರ್ಕಾಂಡೇಯ ಪುರಾಣ ಆದಪ್ಪು ದೇವಿ ಪುರಾಣ ಭಾಗವತ ಪುರಾಣ ವಿಷ್ಣು ಪುರಾಣ ಗರುಡ ಪುರಾಣ ಪದ್ಮ ಪುರಾಣ ಭವಿಷ್ಯ ಪುರಾಣ ಬ್ರಹ್ಮಾಂಡ ಪುರಾಣ ಚಿತ್ರ 18 ಪುರಾಣ ಭಾಗಗಳು ಸ್ಕಾಂದ ಪುರಾಣ ಪಂಚಿತ್ರ ಪುರಾಣ ಭಾಗಗಳು ಈ ಸತ್ಯನಾರಾಯಣ ಪಂಚಿತ್ರ ಎಂಬುದರ ಕಥೆ ಪ್ರಾರಂಭ ಏಕದೋ ನೈಮಿಷಾರಣ್ಯೇ ಶ್ರವಣ ಕಾಲಯ ಪ್ರಜ್ವಲ ಮುನಿ ಸರ್ವೇ ಸೂತೌ ಪೌರಾಣಿಕರು ನೈಮಿಷ ಪಂಚಿತ್ರ ಒಂಜಿ ಕಾಲದ ಮೊದಲ ಸಾಮಾನ್ಯವಾದ ಕಾಲದ ಋಷಿ ಮುನಿಗಳ ತಪಸ್ಸಾಚರಣ ಮತ್ತೊಂದಿನ ತಪೋಭೂಮಿ ಎಂದು ಬಂದಿರಲಿಲ್ಲ ಇಂಚಿತರ ಈ ನೈಮಿಷಾರಣ್ಯ ಋಷಿ ಮುನಿಗಳ ಮಾತ ಕಲಿಯುಗದ ಮನುಷ್ಯನ ಕುರಿತಾದ ಚಿಂತನೆ ಮತ್ತೊಂದಿದ್ದೇವೆ ದಯಪಂಡ ಋಷಿ ಮುನಿಗಳ ತ್ರಿಕಾಲ ಜ್ಞಾನಿಗಳನ್ನು ಕೊಂಡಿರುತ್ತೇವೆ ದುಂಬ ಆಚಿಂತನ ವಿಚಾರಗಳು ಇತ್ತ ನಡತೊಂದು ವಿಚಾರ ತನ್ನ ಭವಿಷ್ಯದ ಆಧಾರಗಳು ಪಡೆದು ಅಕಲ ತಪಶಕ್ತಿಗಳು ಅಕಲ ದುಂಬೆ ತೆಗೆದು ಅಪಗ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಪಡೆದ ಈ 4 ಯುಗಗಳು ಈ ಕಲಿಯುಗ ನಮ್ಮ ಪೂಜಿತನ ಯುಗಕ್ಕೆ ಈ ಕಲಿಯುಗ ಶುರುವಾದ ಏನು ಸಮಯ ಅಂತ ಕೇಳ 5,000 ವರ್ಷ 5,200 ವರ್ಷಗಳೇ ಸಂದುಕೊಂಡಿಗೆ ಈ ಕಲಿಯುಗ ಶುರುವಾದ ಪ್ರಥಮ ಪಾದಗಳು ಈ ಕಲಿಯುಗ ನನಗ ಏಕೋ ಕಾಲಘಟ್ಟ ಈ ಕಲಿಯುಗ ನಡಪೆರೋಣ ನನ್ನ ಅವಾಗ ದುಂಬುಮಾದ ಎಂಟು ಕೇಳ ದುಂಬದ ಯುಗಗಳಿಂದ ಮಾತ್ರ ಸತ್ಯಯುಗ ಅಂತ ಪಡ್ತೇವೆ ಕೃತಯುಗ ಆಗಪ್ಪು ತ್ರೇತಾಯುಗ ಆಗಪ್ಪು ದ್ವಾಪರ ಯುಗ ಆಗಪ್ಪು ನಮ್ಮ ಕಡೆಗೆ ಪೂರ ಕೇಂದ್ರಪ್ಪುವ ದುಂಬುಮಾದ ಭಗವಂತನ ತಪಸ್ಸು ಮಾಡ್ಕೊಂಡ ಪ್ರತ್ಯಕ್ಷವಾದ ಪರಿಸರ ಸಾಧ್ಯ ಒಂದಿದ್ದರಿಗೆ ದೀರ್ಘವಾದ ಆಯುಷ್ಯಗಳಿಗೆ ಮನುಷ್ಯಗೆ ಅನ್ನ ಆಹಾರಗಳನ್ನು ಮುಡಿದು ಕಾಡುಗಳನ್ನು ಸೇರಿದು ತಪಸ್ಸಾಚರಣೆ ಮಾಡುವುದು ದೇವರನ್ನು ಪ್ರತ್ಯಕ್ಷೀಕರಿಸಲಾಗಿ ಮಾತ್ರ ಒಂದೊಂದು ಅವತಾರ ದೇವರ ವೈದ್ಯರಿಗೆ ರಾಮಾವತಾರ ಕೃಷ್ಣಾವತಾರ ಬೌದ್ಧಾವತಾರ ಬೇರೆ ಬೇರೆ ಅವತಾರ
ಭಾಷೆಯಿಂದ ಕಥೆಗಳು ಅಂದ ಈ ಕಲಿಯುಗದಲ್ಲಿ ನಮ್ಗೆ ಏನು ಪ್ರಯತ್ನ ಮಾಡ್ತಂಡಲ್ಲ ದೇವರೇ ಪ್ರತ್ಯಕ್ಷವಾದ ಸಾಧ್ಯ ದಯಪಂಡ ಕಲಿ ಪಂಡುವ ದೇವತರ ಪ್ರಭಾವ ಹೊಂದಿ ಮನುಷ್ಯನ ಆಯುಷ್ಯದ ಅಲ್ಪಾಯುಷ್ಯ ಧರ್ಮ ಪಂಡುವ ಕಡಿಮೆ ಆದ ಬತ್ತಂದಿತ್ತನ ಕಾಲ ಕಲಿಯುಗ ಅಧರ್ಮನೇ ಹೆಚ್ಚಾದ ಪಂಜಿತ್ತನ ಸಮಯಕ್ಕೆ ಕಲಿಯುಗ ಅಜ್ಞಾನ ಪಂಡುವ ಅಂಧಕಾರದ ಮನೆಯಲ್ಲಿ ಇಟ್ಟೊಂದು ನಾನಾ ರೀತಿಯ ಅಂದಿತ್ತನ ದೊಡ್ಡ ಕಾರ್ಯಗಳನ್ನು ಮತ್ತೊಂದು ಮನುಷ್ಯರು ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿರೂಪೇಣ ಪೀಡಿತ ಪಂಡಕನೆ ಮನುಷ್ಯ ಜನ್ಮಾಂತ ಪಂಡುವು ಲಕ್ಷ ಜೀವರಾಶಿ ಕರೆದು ಬರ್ಬರ ಜನ್ಮಗಿ ನಮ್ಮ ಜನ್ಮ ಅಪ್ಪ ಮನುಷ್ಯ ಜನ್ಮ ಬರೋಡು ನಾಡ ಓ ಜನ್ಮ ನಮಗೆ ಎಡ್ಡೆ ಪುಣ್ಯ ಕಾರ್ಯ ಮಲ್ತುಪ್ಪ ಅಂಡ ಮನುಷ್ಯ ಜನ್ಮಕ್ಕೆ ಬತ್ತಿ ಬೊಕ್ಕನೆ ನಮ್ಮ ತಿರಿಯಾದ ಏತೋ ಪಾಪ ಕರ್ಮಗಳೇನು ಮಲ್ಪ ನಮ್ಮ ಮತ್ತಿನ ಪಾಪಕರ್ಮದ ಫಲ ನಮ್ಮನ್ನು ಕುಡಿದು ಬೇತೆ ಕುಡಿಗೆ ಹೋಗುತ್ತಿ ವ್ಯಾಧಿರೂಪೇಣ ಪೀಡಿತ ನಮ್ಮ ಮತ್ತಿನ ಪಾಪಕರ್ಮದ ಫಲ ನನಗೆ ಅನುಭವಿಸಲು ತಿಕ್ಕೊಂಡಿಗೆ ಮನುಷ್ಯ ಜನ್ಮ ಹೆಚ್ಚ ವ್ಯಾಧಿರೂಪೇಣ ಪೀಡಿತ ನಾನಾ ರೀತಿಯ ಸೀಕೆ ಸಂಕಟ ರೋಗ ರುಜಿನಗಳು ಬರುವುದರ ಮೂಲಕವಾದ ನಮ್ಮ ಮತ್ತಿನ ಪಾಪಕರ್ಮದ ಫಲ ನನಗೆ ಅನುಭವಿಸಲು ಇಂಚಿತ್ತನ ಈ ಕಲಿಯುಗಡೆ ಕಲಿನ ಪ್ರಭಾವದ ಮಂಜಗಳಿಗೆ ಬಂದಿನ ಕಷ್ಟ ಕಾರ್ಪಣ್ಯಗಳು ಮಾದ ಪರಿಹಾರ ಬರುವುದಿಲ್ಲ ಕಲಿಯುಗದ ದೇವರನ್ನ ಆರಾಧನೆ ಮಾಡಿಕೊಂಡ ಶೀಘ್ರವಾದ ಫಲಗಳನ್ನು ಪಡೆಯುವಲಿ ದೇವರನ್ನ ಸುಲಭೊಡದಂಗ ಆರಾಧನೆ ಮಾಡಿಕೊಳ್ಳಿ ಇಂಚಿತ್ತನ ವಿಚಾರಗಳಿನ ಮಾತ್ರ ಋಷಿಮುನಿಗಳು ಚಿಂತನೆ ಮಾಡಿದ್ರೆ ಶುರು ಮಾಡಿದ್ರಿ ಅಂಡ ಏದು ಚಿಂತನೆ ಮಾಡಿದ್ರಲ್ಲ ಸರಿಯಾದ ಪರಿಹಾರದ ಮಾರ್ಗನೇ ತೋರಿಸಿದ್ದಾನೆ ಆ ಸಂದರ್ಭಗಾನಗ ಜಾಗೆಗೆ 18 ಪುರಾಣಗಳಿನ 4 ವೇದಗಳಿನ ಶಾಸ್ತ್ರಗಳಿನ ಮಾತ ತಿಳಿಯಂಚಿತ್ತನ ಸೂತ ಪುರಾಣಿಕೆಯಲ್ಲಿ ಈ ಶಬರಕಾದ ಋಷಿಮುನಿಗಳ ಪ್ರದೇಶಕ್ಕೆ ಬರ್ತದೆ ಕಾಡಿದ ಭಕ್ತರ ಸೂತ ಪುರಾಣಿಕರೆಂದು ಶಬರಕಾದ ಮುನಿಗಳ ಮಾತ ನಮಸ್ಕಾರ ಮಾಡ್ತಿದ್ದಾರೆ ಕುರಿಯರಿಗೆ ಯೋಗ್ಯವಾದ ಆಚರಣವಾದ ಕುರಿಯರೆ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಕಲಿಯುಗದ ಮನುಜಕುಲದ ಕಷ್ಟ ಕಾರ್ಪಣ್ಯಗಳು ಎಂಚ ಪರಿಹಾರ ಮಾಡ್ಕೊಳ್ಳೋಣ ಆಲೋಚನೆ ಮಾಡುವ ಸಂದರ್ಭ ದೇವರೇ ಬತ್ತಲಿಕ್ಕೆ ಬರ್ತಾರೆ ಪುರಾಣಗಳಿನ ವೇದಗಳಿನ ಶಾಸ್ತ್ರಾದಿಗಳಿನ ಮಾತ ತೆಗೆಯನಾಗಿದೆ ಅವಾಗ ಇವನ್ನೇ ಸಮಸ್ಯೆಗೆ ಇದೇ ಪರಿಹಾರ ಸೂಚನೆ ಮಾಡಿಕೊಡು ಸ್ವಾಮಿ ಪಣ್ಣಗ ಸೂತ ಪುರಾಣಿಕರ ಪಂಪೆರಿಗೆ ಕಲಿಯುಗದ ಮನುಜಕುಲ ಎಡ್ಡ ಅವಳಂದಾಂಡ ಕಲಿಯುಗದ ಮನುಜಗಳ ಕಷ್ಟ ಕಾರ್ಪಣ್ಯಗಳ ಮಾತ ಪರಿಹಾರ ಅವಳಂದಾಂಡ ಇಷ್ಟಾರ್ಥಗಳಿಂದ ಪಡೆಯವಳಂದಾಂಡ ನಾರಾಯಣ ನಾಮಸ್ಮರಣೆ ಬಹಳ ವಿಶೇಷ ಏನೇ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ಬೇಡ ಖಂಡಿತವಾದ ಕಷ್ಟ ಕಾರ್ಪಣ್ಯಗಳ ಪರಿಹಾರ ಕಲವು ಸತ್ಯೋ ವಿನಾಯಕಿ ಪಂಡ ಕಲಿಯುಗಡೆ ಸತ್ಯನಾರಾಯಣ ದೇವೆಲ್ಲ ಮಹಾಗಣಪತಿ ದೇವೆಲ್ಲ ಶೀಘ್ರವಾದ ಫಲ ಕೊಡುವ ದೇವತೆಗಳಿಗೆ ಅವಾಗ ಈ ಮಹಾವಿಷ್ಣು ಸ್ವರೂಪನ ಏನು ಕಲಿಯುಗಡ ಆರಾಧನೆ ಮಾಡಬೇಡ ಅಥವಾ ಕಷ್ಟಗಳು ಮಾತ್ರ ಖಂಡಿತವಾದ ಪರಿಹಾರ ಐಕೆ ಸರಿಯಾದ ಚಿತ್ರವಾಗಿ ಕಲಿಯುಗದ ಶೀಘ್ರವಾದ ಫಲಕೊಪ್ಪನ ಚಿಂತನೆ ಒಂಜಿ ವ್ರತಾಚರಣೆದ ಕಥೆಯ ಅನೇಕ ಪಂಪೆಯನ್ನು ತ್ರಿಲೋಕ ಸಂಚಾರಿಯಾಗಿತ್ತು ನಾರದ ಮಹಾಮುನಿಗಳು ಲೋಕ ಸಂಚಾರಾರ್ಥಿಯಾದವರ ಸ್ವರ್ಗ ಮರ್ತ್ಯ ಪಾತಾಳ ಲೋಕ ಸುತ್ತುವರಡು ಚಿಂತನ ಮನಸ್ಸು ಬರ್ತದೆ ಸ್ವರ್ಗಲೋಕದ ದೇವಾದಿ ದೇವತೆಗಳು ಉಳ್ಳೇರಿ ಮರ್ತ್ಯಲೋಕದ ಮನುಷ್ಯಗಳು ಉಳ್ಳೇರಿ ನನ್ನ ಪಾತಾಳದ ಅಸುರರ ದುಷ್ಟ ರಕ್ಷಸ ಲೋಕ ಇಂಚಿತನ ಲೋಕಗಳಿನ ಮಾತ ಅವರ ಪರ್ಯಟನ ಮತ್ತೊಂದು ಆಗು ಹೋಗುಗಳಿನ ಮಾತ ತೆರೆಯೋಡು ಪಡೆದು ನಾರದ ಮಹಾಮುನಿಗಳು ಸ್ವರ್ಗರ ಮುಡಿದು ಮರ್ತ್ಯಲೋಕವಾನಿ ಭೂಲೋಕರ ಪ್ರವೇಶ ಮಾಡ್ತೀನಿ ಈ ಭೂಲೋಕರ ಪ್ರವೇಶ ಮಾಡುವ ಸಮಯ ಕಲಿಯುಗ ಆರಂಭವಾಗಿದ್ದನ ಕಾಲಘಟ್ಟಗಳು ಓಲು ತುಂಡದ ನಾನಾ ರೀತಿಯಾದ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳಿನ ಮಾತ ಮನುಜಕುಲ ಅನುಭವಿಸುವುದಿದೆ ದೇವರ ದೈವಾವರಣ ಜನಗಳ ದಂತಲು ನಡೆದುಕೊಂಡಿದೆ ಅಜ್ಞಾನ ಮನಪನ ಅಂಧಕಾರದಲ್ಲಿ ನಾನಾ ರೀತಿಯಾದ ದುಷ್ಕರ್ಮಗಳನ್ನು ಮಾಡುತ್ತದೆ ಪಾಪಕರ್ಮಗಳಲ್ಲಿ ಇರುತ್ತದೆ ಆದಿ ವ್ಯಾಧಿ ರೋಗ ರುಜಿನ ಭಯ ಬಾಧೆಗಳು ನಡೆದುಕೊಂಡಿದೆ ಇಂದಿನ ಮಾತು ಉದಾಹರಣೆಗ ನಾರದ ಮನೆಗೆ ದುಃಖವಾಡಿಗೆ ಮನಸ್ಸು ಇಂಜಿತನ ಈ ಪುಣ್ಯತಮವಾದ ಪವಿತ್ರವಾದ ಭೂಮಿಡೆ ಮನುಜಕುಲದ ಕಷ್ಟ ಕಾರ್ಪಣ್ಯಗಳು ಅವಾಗ ಮಾತು ಪರಿಹಾರ ಇತ್ಯಾಪದ ಆಲೋಚನೆ ಮಾಡುವಾಗ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಮಂಡಕರೇ ಇಡೀ ಲೋಕನೇ ಪಾಲನ ಮಲ್ಪನ ದೇವರೇ ವೈಕುಂಠಾದಿತ್ಯಾದ ಮಹಾವಿಷ್ಣು ದೇವರೇ ಆ ವಿಷ್ಣು ದೇವರ ತಂದೆ ಬೇತೆಯಲ್ಲದಿಗೆ ಪರಿಹಾರ ಪಡೆಯಲು ಸಾಧ್ಯವನ್ನು ಪಡೆದು ನಾರಾಯಣ 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 ಮಣ್ಣನ ನಾರಾಯಣ ದೇವರನ್ನ 4 ಅಕ್ಷರದ ನಾಮ ಸಂಕೀರ್ತನ ಮತ್ತೊಂದು ಆ ವೈಕುಂಠ ಲೋಕಕ್ಕೆ ನಾರದ ಮುನಿಗಳು ಹೋಯರಿಗೆ
ವೈಕುಂಠ ಲೋಕಕ್ಕೂ ಹೋನಾಗ ವಿಷ್ಣುದೇವರು ಎಂತ ತೋಜುವರೆ ಕೇಂಡ ಕ್ಷೀರಸಾಗರ ಪಂಡ ಪೇರದಂಚಿತ್ತನ ಕಡಲೇ ತೋಂಡ ಎಂಚ ತೋಜುವ ಅಂಚಿತ್ತನ ಪ್ರದೇಶಡು ಮಹಾವಿಷ್ಣು ದೇವರೇ ಆದಿಶೇಷ ಪಂಡ ಸರ್ಪನೇತನ ಹಾಸಿಗೆಲಕ್ಕೆ ಮಲ್ತೊಂದು ಶಂಖ ಚಕ್ರ ಗಧ ಪದ್ಮಾಪನ್ನೇನ ನಾಲ್ಕೈದು ಧಾರಣೆ ಮಲ್ತೊಂದು ಶ್ರೀಮನ್ನಾರಾಯಣ ಸ್ವರೂಪದ ವಿರಾಜಮಾನರಿಗೆ ಶ್ರೀಮಂಡಲಕ್ಷ್ಮೀ ನಾರಾಯಣ ಪಂಡ ವಿಷ್ಣು ಇಂಚಿತ್ತನ ದಿವ್ಯವಾಗಿತ್ತನ ದರ್ಶನದ ದೂದಾನಕ ಸಂತೋಷವಾಣಿಗೆ ನಾರದ ಮಣಿಕಲಿಗೆ ಪ್ರಾರ್ಥನೆ ಮಂದರಿಗೆ ದೇವರನ್ನ ಆ ಪ್ರಾರ್ಥನೆಗೆ ಒಲಿನ ವಿಷ್ಣು ದೇವರೇ ತನ್ನ ಯೋಗ ನಿದ್ರೆಗಳದ ಬತ್ತ ನಾರದ ಮಣಿಕಲಕ್ಕೆ ಸ್ವಾಮಿ ವೈಕುಂಠ ಲೋಕದಲ್ಲಿ ನಾರದ ಮಣಿಕಲು ಬರ್ತಿರುತ್ತಾಂಡ ಓವಾಂಡವನಿ ವಿಶೇಷತೆ ಬತ್ತಿನ ವಿಚಾರದಾರ ಸ್ವಾಮಿ ಪಂದಕೇನಾಗ ನಾರದ ಮಣಿಕಲ ಪಂಡರಿಗೆ ಇಡೀ ಬ್ರಹ್ಮಾಂಡನೇ ಕ್ಷಣ ಮಾತ್ರವೇ ತೆಗೆಯನಂತಿತ್ತನ ಶಕ್ತಿ ಸಾಮರ್ಥ್ಯ ಇತ್ತನಾರಿ ಯಾರು ಬತ್ತಿನ ವಿಚಾರ ಎಲ್ಲ ಬಾಗೇ ಕಿರುಳು ಬಂತು ಸಂಕಲ್ಪನ ಖಂಡಿತವಾದ ಪಣಿಯರ ತಯಾರಾದಲ್ಲೇ ಲೋಕ ಸಂಚಾರ ಬಂತೊಂದು ಮರ್ತ್ಯಲೋಕವಾಯನ ಭೂಲೋಕದ ಪ್ರವೇಶ ಬಂತು ಸ್ವಾಮಿ ಭೂಲೋಕದ ಕಲಿಯುಗ ಆರಂಭ ಆಗಿರತಾವದ ಕಲಿನ ಪ್ರಭಾವ ಮೂರು ತುಂಡದ ಕಾಂಡವವಾಡುವುದು ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳ ಮನವಿಗಳು ಅನುಭವಿಸುತ್ತಿದ್ದೇನೆ ದುಃಖ ದುಮ್ಮಾನಗಳನ್ನು ಅನುಭವಿಸುತ್ತಿದ್ದೇನೆ ನಾನಾ ರೀತಿಯ ಆದಿ ವ್ಯಾಧಿಗಳನ್ನು ಅನುಭವಿಸುತ್ತಿದ್ದೇನೆ ಧರ್ಮದ ಕಾರ್ಯನ ಪಡೆದು ಅಧರ್ಮದ ಬರೆಯುತ್ತಿದ್ದೇನೆ ನಿರ್ಮಾಣ ತುನಾಗ ದುಃಖವಾದ ಸ್ವಾಮಿ ಮನುಜಗುಲದ ಕಷ್ಟ ಕಾರ್ಪಣ್ಯಗಳ ಮಾತ ಶೀಘ್ರವಾದ ಪರಿಹಾರ ಆಗುವುದು ಅಂಗ ಇಡೀ ಲೋಕನೇ ಪಾಲನೆಗಳು ಬಂದಿದ್ದನ ಈರತ್ತಂದೆ ಬೇಟೆಯಲ್ಲದೆ ಪರಿಹಾರ ಪಡೆಯಲು ಸಾಧ್ಯ ಆದ ಸಂಕಲ್ಪನ ಮತ್ತು ನೀರಿನ ಸನ್ನಿಧಾನ ವೈದ್ಯ ಪಂಡ ವಿಷ್ಣು ದೇವ ಪಂಡಿತರಿಗೆ ಮನುಜಗುಲದ ಕಷ್ಟಗಳ ಪರಿಹಾರ ಪಡೆಪನ ಎಡ್ಡೆ ಸಂಕಲ್ಪನ ಮತ್ತು ನೀರಿನ ತಿರುಳದಾವರ ಸಂಕಲ್ಪ ಮಾತ್ರದೇ ಫಲ ದಿಕ್ಕುನ ವಿಶೇಷವಾದ ಒಂದು ಪೂಜೆ ಕಲಿಯುಗದ ಶೀಘ್ರವಾದ ಫಲಕಲ್ಪರಂಜಿತನೇ ಒಂದು ವ್ರತ ಅವೇ ಸತ್ಯನಾರಾಯಣ ವ್ರತ ಸತ್ಯ ಪಂಡ ಸಂಪತ್ತು ಮಹಾಲಕ್ಷ್ಮೀ ನಾರಾಯಣ ಪಂಡ ಜ್ಞಾನ ಮಹಾವಿಷ್ಣು ಈ ಲಕ್ಷ್ಮೀನಾರಾಯಣ ಸ್ವರೂಪವಾದ ಈ ಒಂದು ಸತ್ಯನಾರಾಯಣ ಪ್ರಭುದರದ ಪೂಜೆ ನೀರು ಮಲ್ಪಿರ ಅಗಲ ಕಷ್ಟ ಕಾರ್ಪಣ್ಯಗಳಿಂದ ಮಾದ ಪರಿಹಾರ ಮಲ್ಪಾದರೆ ಇಷ್ಟಾರ್ಥನ ಅನುಗ್ರಹ ಮಲ್ಪೇ ಪಡೆದು ಸಾಕ್ಷಾತ್ ವಿಷ್ಣು ದೇವರೇ ನಾರದ ಮಣಿಕಲ ಮಲ್ಪನೆ ಆದ ಬರ್ತಾನೆ ನಾರದ ಮಣಿಕಲ ಕೇಂದ್ರ ದೇವರ ಸತ್ಯನಾರಾಯಣ ಪ್ರಭುದರದ ಪೂಜೆ ಮಲ್ತಂಡ ಜನಗಳ ಕಷ್ಟನ ಮಾದ ಪರಿಹಾರ ಮಲ್ಪೇ ಪಡೆದು ಅಭಯ ನೀರು ಕೊಡಿಯಾರ ಸ್ವಾಮಿ ಆಡ ಕಿಂ ಫಲಂ ಕಿಂ ವಿಧಾನಂಚ ಕೃತಂ ಏನೈವ ತದ್ರುತಂ ಈ ಪೂಜೆ ಮಾಡ್ತಂದಾನಗ ಎಂಚಿನ ಫಲ ಪ್ರಾಪ್ತಿಯಾಗುವುದು ಈ ಪೂಜೆದ ಮಹತ್ವ ಎಂಚಿನ ಇಂದು ವಿಶೇಷತೆ ದಾನೇ ಸ್ವಾಮಿ ಪಂಡಕ್ಕೆ ನಗ ವಿಷ್ಣು ದೇವರ ಪಂಪರಿಗೆ ನಾರದ ಮಣಿಕಂಡ ಸತ್ಯನಾರಾಯಣ ದೇವರ ಪೂಜೆ ಮಾಡ್ತಂಡ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ನಂಗೆ ಬರ್ಪಂಜಿತನ ಬತ್ತಂಜಿತನ ಮಾತಾ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ರೋಗ ರುಜಿನಗಳು ಭಯಗಳು ಬಾಧೆಗಳು ಆಚಾರ ತಾವತ್ರಗಳ ಮಾತಾ ಶಮನಂ ಪಡ ನಿವಾರಣೆ ಮಾಡಬೇಕಿದ್ದೀವಿ ಧನಧಾನ್ಯ ಪ್ರವರ್ಧನಂ ಧನಧಾನ್ಯಗಳಿದೆ ಶ್ರೀ ಸಂಪತ್ತುಗಳಿದೆ ಅಷ್ಟ ಈಶ್ವರ್ಯನ ದೇವರನ್ನು ಅನುಗ್ರಹ ಮಾಡಬೇಕಿಗೆ ಈ ಪೂಜೆ ಮಾಡ್ತಂಡ ಸೌಭಾಗ್ಯ ಸಂತತಿಕರಂ ಸೌಭಾಗ್ಯ ಪಂಡ ಒಂದು ಲಗ್ನ ಕಾರ್ಯ ಕುಡಿದು ಬರದಿತ್ತಂಡ ಲಗ್ನ ಕಾರ್ಯಕ್ಕೆ ಆಗಾಮನೆ ಅಡೆತಡೆಗಳು ಬರದಿತ್ತಂಡ ಈ ಸತ್ಯನಾರಾಯಣ ಪೂಜೆನ ಭಕ್ತಿಗೆ ಮಲ್ಪೊಡಿಗೆ ಅಥವಾ ಒಂದು ಸತ್ಯನಾರಾಯಣ ಪೂಜೆ ಮಲ್ಪೇ ಮಾಡಲು ಮನಸ್ಸಲ್ಲಿ ನೋಡಿಗೆ ಅಡೆತಡೆಗಳು ಮಾತ್ರ ಪರಿಹಾರ ಎಡ್ಡೆ ಶುಭ ಲಗ್ನ ಯೋಗ ಭಾಗ್ಯನೇ ದೇವರ ಅನುಗ್ರಹ ಮಲ್ಪೊಡಿಗೆ ಸಂತತಿಕರಂ ಸಂತಾನ ಭಾಗ್ಯ ವಿದ್ಯಾರ್ಥಿಗಳಿಲ್ಲ ಸತ್ಯನಾರಾಯಣ ದೇವರನ್ನ ಭಕ್ತಿಯ ಆರಾಧನೆ ಮಾಡ್ತಂಡ ಶೀಘ್ರವಾದ ಸಂತಾನಲ್ಲ ದೇವರ ಅನುಗ್ರಹ ಮಲ್ಪೊಡಿಗೆ ಸರ್ವತ್ರ ವಿಜಯಪ್ರದಂ ಮಲ್ಪನಂಚಿತ್ತನ ಮಾತ ಕೆಲಸ ಕಾರ್ಯಗಳಿಗೆ ದೇವರನಂಗೆ ಯಶಸ್ಸನ್ನು ಅನುಗ್ರಹ ಮಾಡಬೇಕು ಇದು ಮಾತ್ರ ಫಲ ಈ ಒಂದು ಪೂಜೆ ನನಗೆ ಪ್ರಾಪ್ತಿಯಾಗಬಹುದು ಏಪ ಯಸ್ಮಿನ್ ಜನೇ ಮರ್ತ್ಯೋ ಭಕ್ತಿ ಶ್ರದ್ಧಾ ಸಮನ್ವಿತ ನಮಮಲ್ಪನ ಚಿತ್ತನ ಪೂಜೆ ಭಕ್ತಿ ಶ್ರದ್ಧೆ ವಿಶ್ವಾಸದ ಮನೆಯಲ್ಲಿ ಮತ್ತು ಮಾತ್ರ ಆಯ್ತ ಫಲ ನನಗೆ ಪ್ರಾಪ್ತಿಯಾಗಬಹುದು ಭಕ್ತಿ ಲಬೋಡು ಶ್ರದ್ಧೆ ಲಬೋಡು ವಿಶ್ವಾಸ ಲಬೋಡು ಓವೇ ಒಂದು ಪೂಜೆ ಮಾಡ್ಕೊಂಡು ನನಗೆ ಸತ್ಯನಾರಾಯಣ ದೇವರ ಪೂಜೆ ಏಕ ಮಾತ ಮಲ್ಪಳಿ ಓರು ಮಾತ ಮಲ್ಪಳಿ ಮಲ್ಪಳಿ ವಿಚಾರ ಮಾಡ್ತಂಡ ಸತ್ಯನಾರಾಯಣ ದೇವರ ಪೂಜೆ ಮಲ್ಪಿರ ಇಂದಿನ ದಿನ ಮುಹೂರ್ತ ಸಮಯ ಘಳಿಗೆ ಬಂದು ಓಡುತ್ತಿದ್ದೀವಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಏಕ ಓಡಾಡಲ್ಲ ವಾ ದಿನ ಓಡಾಡಲ್ಲ ನಮ್ಮ ಆಚರಣೆ ಮಾಡ್ಕೊಳ್ಳಿ ಮಾಧ್ಯಾಹ್ನಿಕವಾದ ಕಾಲಘಟ್ಟಗಳು ಸ್ತ್ರೀ ಸಂಧ್ಯಾ ಕಾಲ ಹೊರತುಗಂತುನ ಸಮಯದ ಬಹಳ ವಿಶೇಷ ಸತ್ಯನಾರಾಯಣ ಪೂಜೆ ಪೌರ್ಣಮಾಸ್ಯ ಸಂಕ್ರಾಂತವು ಪೂರ್ಣಮ ದಿನ ಈ ಪೂಜೆ ಮಲ್ಪನ ಬಹಳ ವಿಶೇಷ ಸಂಧುಕಾಲವಾದ ಸಂಕ್ರಮಣದ ಈ ಪೂಜೆ ಮಲ್ಪನ ಬಹಳ ವಿಶೇಷ ಅಮಾವಾಸ್ಯ ದಿನದ ಸತ್ಯನಾರಾಯಣ ಪೂಜೆ ಮಲ್ಕೊಳ್ಳಿ ಇನಿ ನಂಗೆ ಪುಣ್ಯಮಿದ ಪರ್ವಕಾಲ ದೇವರ ಬದುಕಾಲ ಬರ್ತೀನಿ ಈ ಪೂಜೆ ಮಲ್ಪೇನೆ ನನಗೆ ಈ ಪೂಜನೆ ದೇವಾಲಯೋ ನದಿ ತೀರೆ ದೇವಾಲಯಗಳ ಈ ಪೂಜೆ ಮಲ್ಕೊಳ್ಳಿ ಮಂದಿರಾದಿಗಳ ಪೂಜೆ ಮಲ್ಕೊಳ್ಳಿ ಉದ್ಯಾನವನದ ಪೂಜೆ ಮಲ್ಕೊಳ್ಳಿ
ನದಿ ತೀರ ಸುಧದವರೆಂಡ ಕುಲದ ಪೂಜೆ ಮಾಡ್ಕೊಳ್ಳಿ. ಬ್ರಹ್ಮ ವಿಷ್ಣು ಮಹೇಶ್ವರ ಐಕ್ಯವಾದ ಒಂದು ಅಶ್ವತ್ಥ ವೃಕ್ಷದವರೆಂಡ ಕುಲದ ಪೂಜೆ ಮಾಡ್ಕೊಳ್ಳಿ. ಸ್ವಗ್ರಹ ನಮ್ಮ ಇಲ್ಲೊಳ್ಳ ಸತ್ಯನಾರಾಯಣ ಪೂಜೆ ಮಾಡ್ಕೊಳ್ಳಿ. ಅಥವಾ ವೃಂದಾವನ ಒಂದು ತುಳಸಿ ಗಡ್ಡದ ಕುಲದಲ್ಲ ಈ ಸತ್ಯನಾರಾಯಣ ಪೂಜೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಮಹಾವೃಂದೇ ಪಡ್ಪುರ ದೇವತೆಗಳ ಪುನಃ ಸಾನ್ನಿಧ್ಯವೂ ಕೇಳು ತುಳಸಿ ಗಟ್ಟಿಗೆ ಕಾಂಡ ಲಕ್ಕದೆ ನಮ್ಮ ಇಲ್ಲದಿದ್ದರೂ ಪುರ ತುಳಸಿ ಬರುತ್ತದೆ ಕೈ ಮುಗಿಯೋರಿಗೆ ದರ್ಶನ ಅದು ಲಭತೆ ಪುಣ್ಯ ಅಂತ ಪಡ್ತೇವೆ. ತುಳಸಿ ಬಡವನ ದೈನದವರ ಕಣ್ಣು ಕೈ ಮುಗಿದ ಯಾವುವು ನನಗೆ ಪುಣ್ಯದ ಫಲ ಉಂಟಿಗೆ. ಆ ತುಳಸಿ ಗಟ್ಟಿಗೆ ನಿರ್ದಿಕ್ಕರ ನಮ್ಮ ಮೂಜಿ ಪ್ರದಕ್ಷಿಣೆ ಬರ್ತದಕ್ಕೆ ನೀರು ಮೈದು ಕೈ ಮುಗಿದು ಪ್ರಾರ್ಥನೆ ಮಾಡ್ತಂದ ಅಂಡ ನನಗೆ ದೇವಾಲಯಗೆ ದೇವಸ್ಥಾನಕ್ಕೆ ಬೋದು ಗೊತ್ತಿರಂತ ಫಲ ತುಳಸಿ ಗಂಟೆಗೆ ಪ್ರದಕ್ಷಿಣೆ ಬರ್ತದೆ ಕೈ ಮುಗಿದ ಪ್ರಾರ್ಥಿಯ ನಮಗೆ. ತುಳಸಿ ಬಣ್ಣನ ಪತ್ರೆ ಆ ತುಳಸಿ ಕೊಡಿ ಪ್ರತಿಯೊಂದು ಪೂಜೆಗಳ ಬೋದು ತುಳಸಿ ಇತ್ಯಾದಿ ಪೂಜೆ ಮಾಡ್ತಂದ ಪೂಜೆ ದೇವರಿಗೆ ತುಳಿಗೆ ಅಂಜಿತನ ತುಳಸಿನ ಮಾಲನೇ ಧಾರಣ ಮಾಡ್ತಾರ ದೇವರಿಗೆ ವಿಷ್ಣು ದೇವರಿಗೆ. ಆಯ್ಕೆ ವಿಷ್ಣು ದೇವರಿಗೆ ತುಳಸಿ ಬಣ್ಣ ಅತ್ಯಂತ ಪ್ರೀತಿ. ಸಮುದ್ರ ಮಥನ ಕಾರಡು ಅಸುರೆಲ್ಲ ಲಕ್ಕಸೆಲ್ಲ ಆ ಕಡಲನ್ನು ಮಂಥನ ಸಮಯಡು ಅಮೃತ ಕಲಶ ಕಡೇ ಕಾರಗ ಬಹಳ ಪ್ರಯತ್ನ ಮಾಡ್ತದೆ ಬರ್ತಡೆಗೆ. ಆ ಅಮೃತ ಕಲಶ ಬಂದಾಗ ವಿಷ್ಣು ದೇವರಿಗೆ ಸಂತೋಷ ಅಡಿಗೆ. ಆ ಸಂತೋಷದ ರಡ್ಡದ ಕಣ್ಣದ ಪನಿ ನೀರು ಭೂಮಿಗೆ ಪೂರ್ಣಿಗೆ. ಆ ರಡ್ಡದ ಕಣ್ಣದ ಪನಿ ನೀರು ಆವಿರ್ಭಾವ ಪುಟ್ಟಿನ ಚಿತ್ರ ದಯ್ಯ ತುಳಸಿ ಅಂತ ಪಡ್ತೇವೆ. ಐಕೆ ತುಳಸಿ ನಾಪನ ನಡ್ನಗ ತುಳಸಿ ದ್ವಯ ರಡ್ಡ ತುಳಸಿ ಅದೇ ನಡುವೆ ಆ ಮಹಾಲಕ್ಷ್ಮಿ ಮಹಾವೃಂದೇ ಬಂದಿತ್ತನ ಸಾನ್ನಿಧ್ಯ ಆ ತುಳಸಿ ನುಡಿಗೆ. ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಪನೆಗೆ ತುಳಸಿ. ಐಕೆ ತುಳಸಿ ಬಣ್ಣ ನಮ್ಮ ಹಿಂದುಳಿಗೆ ಅತ್ಯಂತ ಶ್ರೇಷ್ಠವಾಗಿದ್ರ ಒಂದು ವಿಶೇಷವಾಗಿದೆ. ಪ್ರತಿಯೊಂದಿನ ಹಿಂದುಳಿಗಳು ನಮಗಿಲ್ಲದ ಇದ್ರು ತುಳಸಿ ಪಡ್ಕೊಳ್ಳೋದು ತುಳಸಿ ಇತ್ಯಾದಿನೇ ಇಲ್ಲಿ ಹೋಗಲಪ್ಪ ಅಂಜಿತರ ಆ ತುಳಸಿನ ಸಾಮೀಪ್ಯವಾದ ಕುಡಿದು ಈ ಪೂಜೆ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ. ನನಗೆ ಈ ಪೂಜೆ ಮನೆಗ ಒರಿಯನ ಅಡ್ಗನ್ನ ಕೊಟ್ಟು ಈ ಪೂಜೆ ಮಾಡ್ಕೊಂತೀವಿ. ಬಂಧು ಬಾಂಧವಶ್ಚೈವ ಕೃತವಾನ್ ಸತ್ಯ ಪೂಜನಂ. ನಮ್ಮ ಬಂಧು ಬಾಂಧವ್ಯರೇನೆ, ನಮ್ಮ ಗುರು ಹಿರಿಯರೇನೆ, ಒಂದು ನೆರೆಕರೆಗಳೇನೆ, ಇಷ್ಟ ಮಿತ್ರರೇನೆ ಮಾಂತೆಲ್ಲ ಸೇರ್ಸ ಒಂದು ಸತ್ಯನಾರಾಯಣ ಪೂಜೆ ಮಾಡ್ಕೊಳ್ಳಿ. ಯಾಕಂಡ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಂದ ಕರ್ತ ಕಾರಯಿತ ಪ್ರೇರಕಶ್ಚ ಅನುಮೋದಕ ಅಂತ ಮಾಡ್ತೀವಿ. ಪೂಜೆ ಮಲ್ಪಾಯನಗಳಿಗೆ ಮಾತ್ರ ಇದ ಫಲ. ಈ ಪೂಜೆ ನೀರು ತೂಪಿರ, ಪೂಜೆದ ಮಂತ್ರ ಕಥೆ ವಿಚಾರಗಳಿಗೆ ನೀರು ಕೇಳುವಿರ, ಈ ಪೂಜೆದ ಪ್ರಸಾದ ನೀರು ಪಡೆಪಿರ, ಏನಾದ ಈ ಪೂಜೆ ಪಾಲು ಪಡೆಪಿರ ಮಾತೆಗಳು ಸತ್ಯನಾರಾಯಣ ಪೂಜೆದ ಫಲ ತಿಳ್ಕೊಂಡಿಗೆ. ನಾನು ಈ ಪೂಜೆ ಮಾಡ್ಕೊಳ್ಳೋ ವಿಶೇಷವಾದ ಒಂದು ನೈವೇದ್ಯದ ದೇವರಿಗೆ ಸಮರ್ಪಣೆ ಮಾಡ್ಕೊಳ್ಳ. ಒಂದೊಂದು ದೇವರ ಪೂಜೆ ಪುರಸ್ಕಾರ ಮಾಡ್ಕೊಂಡಾಗ ಒಂದೊಂದು ನೈವೇದ್ಯ ಅತ್ಯಂತ ಪ್ರಿಯವಾದ ಪುಣ್ಯ ದೇವರಿಗೆ. ನಮ್ಮಲ್ಲಿ ಗಣಪತಿ ದೇವರನ್ನ ಹೋಮ ಮಾಡ್ಕೊಂಡ ಅಷ್ಟದ್ರವ್ಯ ನೈವೇದ್ಯನ ದೇವರ ಸಮರ್ಪಣೆ ಮಾಡುವ. ಅಥವಾ ಗಣಪತಿಯ ದೇವಸ್ಥಾನ ಕೊಂಡ ಅವರು ಪಂಚಗಜ್ಜಾಯನ ಅಪ್ಪದ ಸೇವನ ದೇವರಿಗೆ ಸಮರ್ಪಣೆ ಮಾಡುವ. ಗಣಪತಿಗೆ ಇಷ್ಟವಾದಂಥದ್ದು ನೈವೇದ್ಯ ಇಷ್ಟ ಗಣಪತಿಗೆ. ಅಂಜನೇಯ ದುರ್ಗಾ ನಮಸ್ಕಾರ ಪೂಜೆ ಮಾಡ್ಕೊಂಡ ಗುಡಾನ ಪ್ರಿಯತಮಾನ ಸಹ ಅಂತ ಮಾಡ್ತಾರೆ. ಬೆಲ್ಲಡ ಮಾಡಿದಾಗ ಪಾಯಾಸನ ದೇವಿಗೆ ಅರ್ಪಣೆ ಮಾಡ್ಕೊಡಿ. ಅತ್ಯಂತ ಪ್ರೀತಿಗೆ ದೇವಿಗೆ ಪಾಯಾಸ ಪಡ. ಅಂಜನೇಯ ಸತ್ಯನಾರಾಯಣ ದೇವರಿಗೆ ನೈವೇದ್ಯ ಸಪಾದ ಭಕ್ಷ ನೈವೇದ್ಯ. ಬ್ರಹ್ಮ ಫಲಂ ಘೃತಂ ಕ್ಷೀರಂ ಶರ್ಕರ ಗೋಧೋ ಸಂಯುಕ್ತಂ ಸಪಾದಂ ಭಕ್ಷ್ಯೋತ್ತಮಂ. ಐನ ಬಗೆಯ ಪ್ರಮಾಣವಾದ ಪಾಕ ಮಲ್ಕೊಡಿಗೆ ಐದು ಸಪಾದ ಭಕ್ಷ್ಯ ಅಂತ ಬರ್ತೇವೆ. ಆ ಸಪಾದ ಭಕ್ಷ್ಯ ನೈವೇದ್ಯನ ದೇವರಿಗೆ ಸಮರ್ಪಣೆ ಮಾಡ್ತದೆ. ಪೂಜೆ ಮಾತ್ರ ಆಗದ ಆ ಪ್ರಸನ್ನ ಕಾರಣ ತೀರ್ಥ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಸತ್ಯನಾರಾಯಣ ನೈವೇದ್ಯ ಪೂಜೆದ ನೈವೇದ್ಯದ ಅಗತ್ಯವಾದ ಸ್ವೀಕಾರ ಮಾಡೋದು. ನಮ್ಮ ಸತ್ಯನಾರಾಯಣ ಪೂಜೆದರೆ ಹೋದು ನಮ್ಮ ಪ್ರಸಾದನೇ ಜತನಾಂಗ ಬಂದಂಡ ನಮಗೆ ತ್ಯಜನಾ ದೋಷ ಬರ್ಕೊಡುವುದು ಅಗತ್ಯ ಬರ್ತದೆ. ಪಡ್ಡ ಪೂಜೆನ ತಂತಿರ ದೋಷ ಬರ್ಕೊಂಡಿದೆ. ಐಕೆ ನನಗೆ ಪೂಜೆ ಕಟ್ಟಾದ ಕ್ಷಮೆ ನಟ್ಟದ ತಪ್ಪಕಾಣಿಗಿರಬಾರ್ದ ದೇವರ ಪ್ರಸಾದ ಸ್ವೀಕಾರ ಮಾಡ್ತಾನೆ ಮಾತ್ರ ಆ ದೋಷಗಳು ನಿವೃತ್ತಿ ಆಗುತ್ತೆ. ಅಂಡ ಒಂದು ಸತ್ಯನಾರಾಯಣ ಪೂಜೆದ ಪ್ರಸಾದ ನಮ್ಮ ಭಕ್ತಿಯ ಸ್ವೀಕಾರ ಮಾಡ್ತಂದ ಅಂಡ ನಮ್ಮ ಮನಸ್ಸಿನ ಇಂಚಿನ ಮಾತು ಸಂಕಲ್ಪ ಕೂಡ ಅವು ಪೂರ ಸತ್ಯ ಸಂಕಲ್ಪ ಮಾಡಬೇಕಾಗತ್ತೆ. ಸತ್ಯನಾರಾಯಣ ಪೂಜೆದಡೆ ಹೋದು ನಮ್ಮ ಪ್ರಸಾದ ಕೇಳುದಾಂಡದ ಸ್ವೀಕಾರ ಮಾಡ್ಕೊಳ್ಳಿ. ಆತನಿಗೆ ಶ್ರೇಷ್ಠವಾದ ಪ್ರಸಾದ ಅಂತ ಮಾಡ್ತೇನೆ. ವಿಶೇಷದ ಕಲಿಯುಗೆ ಲಘುಪಾಯೋಸ್ತಿ ಭೂತಲೆ. ಈ ಕಲಿಯುಗದ ಶೀಘ್ರವಾದ ಫಲಕೃಪಣವನ್ನು ಪೂಜೆ ಹೋಗ್ಕೊಂಡ ಅವು ಸತ್ಯನಾರಾಯಣ ಪೂಜೆ ಹೆಚ್ಚು ದಿಕ್ಕಡ ತೋಪ ಒಂದು ಹೊಸತಾಗಿ ಇಲ್ಲಗಟ್ಟ ಇಲ್ಲಕ್ಕೆಲ್ಲ ಸತ್ಯನಾರಾಯಣ ಪೂಜೆ ಮಾಡಬೇಕು. ಒಂದು ಮದುವೆಯಲ್ಲಿ ಸೇರ್ಕೊಂಡ ಅಪಮ ಸತ್ಯನಾರಾಯಣ ಪೂಜೆ ಮಾಡಬೇಕು. ವರ್ಷಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ಕೊಂಡು ಸಾರ್ವಜನಿಕವಾದ ಪೂಜೆ ರಟ್ಟಣೆ ಮಾಡಬೇಕು. ಅವಾಗ ದಾಯ ಸತ್ಯನಾರಾಯಣ ಪೂಜೆನೇ ಮಾಡ್ಕೊಡು, ಬೇಕದೇವನ ಪೂಜೆ ಮಾಡ್ಕೊಳ್ಳ ಯಾಕೆಂದ ಕಲಿಯುಗದ ಶೀಘ್ರವಾದ ಫಲಕೃಪಣಿ ಪೂಜೆಗೆ ಸತ್ಯನಾರಾಯಣ ಪೂಜೆ.
ಮೋಕ್ಷ ಸಾಯುಜ್ಯದ ಪ್ರಾಪ್ತಿಯ ಪುಣ್ಯಗೆ ಸತ್ಯನಾರಾಯಣನ ಪೂಜೆ ಮಾಡ್ಕೊಂಡ. ಈತ ವಿಚಾರಗಳ ಮಾತ್ರ ಅವನಿಗೆ ಅಧ್ಯಾಯ ಬರ್ತಂಡ ಸತ್ಯನಾರಾಯಣ ಪೂಜೆ ಪಂಡ 5 ಅಧ್ಯಾಯದ ಕಥೆಗಳನ್ನು ಮಾತಾಡಿರಬೇಕು. ಶುರುತ ಅಧ್ಯಾಯ ಪೂಜೆ ಪಂಡ ಹೆಚ್ಚಿನ ಮಹತ್ವದಾನ ಬರ್ತಂಡ 2ನೇ ಅಧ್ಯಾಯ ಬಂದಾಗ ಕಾಶಿ ಪಟ್ಟಣ ಮಂಜಿ ರಾಜ್ಯರು ಒಂದು ಬಡ ಬ್ರಾಹ್ಮಣನ ಕಥೆ ಮಾಡ್ತಾರೆ. ಬಡತನ ಅಂದ ಬಂಡ ಒಂಜಿ ಬರ್ತದ ಒಣಸಮಲ ಪಡೋದು ಆಡಲ್ಲ ಭಿಕ್ಷಾಟನೆ ಬಂದದೇ ಜೀವನ ಹೋಗುವ ಕಷ್ಟದ ಪರಿಸ್ಥಿತಿಗೆ ಕಾರಣ. ಸಾಕಷ್ಟು ಮಂತ್ರ ತಂತ್ರ ವೇದ ಅಧ್ಯಯನ ಮಾಡ್ತಂಡಲ್ಲ ದಾನರ ಪೂರ್ವಜನ್ಮದ ಕರ್ಮದ ಫಲದ ದಾನ ಭಿಕ್ಷಾಟನೆ ಆದ ಜೀವನ ಆಗ್ತದೆ. ಆನ ಭಕ್ತಿನ ಶ್ರದ್ಧೆಯನ್ನು ಅಂಜಿತನ ದೇವರೇ ಮೇಲೆ ಕಷ್ಟ ಪರಿಹಾರವನ್ನು ಕೊಡಬಾರದು ಅಂಜಿತನ ಉದ್ದೇಶದಲ್ಲಿ ಒಂದು ವೃದ್ಧ ಬ್ರಾಹ್ಮಣ ರೂಪಸ್ಥಃ ಒಂದು ಪ್ರಾಣನ ರೂಪಡ ಬರ್ತದೆ ಗಡೆ ಎದುರುಕೊಂಡಿದೆ. ಸ್ವಾಮಿ ದಿನೋಲ ದೇವರನ್ನ ನಾಮಸ್ಮರಣೆ ಮಾಡ್ತಂದಲ್ಲಾರೆ ಸಾಕಷ್ಟು ವೇದ ಮಂತ್ರಗಳನ್ನ ಮಾಡ ತಿಳಿಯಲಾರೆ ಅಂಡ ಭಿಕ್ಷಾಟನೆ ಮಾಡ್ತಂದಲ್ಲ ಜೀವನ ಮಾಡಿದೆ ಆಧುನಿಕ ಕಷ್ಟದ ಜೀವನದಲ್ಲಾರೆ ಅಂಡ ಸರ್ವರ ಕಷ್ಟ ಪರಿಹಾರವನ್ನು ಬಂದಿರ್ತನ ಕಲಿಯುಗದ ಸತ್ಯನಾರಾಯಣ ದೇವರನ್ನ ಉಜಿರದಾರಿ ಮಲಗಲಲ್ಲಿ ಇದರ ಕಷ್ಟ ಪರಿಹಾರವನ್ನ ಪಂಡಗ ಆರ್ಕೊಂಡಿರಿ. ಒಂಜಿ ವರ್ಗದ ಒಣಸಮಲ್ಪಡುತ್ತ ಅಂಡಲ್ಲ ನಾಳೆ ಭಿಕ್ಷಾಟನೆ ಮಾಡುತ್ತ ಅವಳಿಯಾರ ನನ್ನ ಪೂಜೆ ಪುರಸ್ಕಾರ ಮಲ್ಪೇ ಪಂಡಯ್ಯಾರ ఆయన మలపడినాడు సాధ్యావర్చబడుకున్న బేజారు వ్యక్తపడిశానగా కండిరి మనసుకు సంకల్పన మల్తొల్లే సత్యనారాయణ దేవన పూజ మల్పే పడదు ఒరిన పూర ದೇವರಿಗೆ ಕೊಡುವುದೇ ಪಡದು ಮಾಯಾಗ ಹೋಗಿ ಬೆರಗಾಣೆ ಒರಿಯ ಪ್ರಾಯದ ಬ್ರಾಹ್ಮಣ ರೂಪದ ಒಂದು ವ್ಯಕ್ತಿ ಬರ್ತದೆ ಎನ್ನ ಎದುರು ನೀರಿನ ಕಷ್ಟಪರಿಹಾರವನ್ನಾಂಡ ಸತ್ಯನಾರಾಯಣ ದೇವನ ಪೂಜೆ ಮಲ್ಪೇ ಪಡದು ಮಾಯಾದೇ ಪೋಯಿರಂದಾಂಡ ಭಕ್ತಿನ ವ್ಯಕ್ತಿಯನ್ನು ದೇವರೇ ಕಷ್ಟಪರಿಹಾರ ಮಲ್ಪೇರ ಪರೀಕ್ಷೆ ಮಲ್ಪೇರ ಬರ್ತೀರ ಆಂಡಲ ಸರಿಯಾದ ಕೂಪಡ ಭಾಗ್ಯಕ್ಕೆ ದಿಕ್ಕಾದ ಕೊಡ್ಬತ್ತ ಆವಳ ಮಂಡಕನೆ ನಾಳೆ ನಟರಾಡ್ಲ ದಿಕ್ಕಿನ ದೊಡ್ಡ ಸತ್ಯನಾರಾಯಣ ಪೂಜೆಗೆ ವಿನಿಯೋಗ ಮಲ್ಪೇ ಪಡುವಂತ ಸದುದ್ದೇಶ ಸಂಕಲ್ಪನ ತೀವ್ರ ಮನಸ್ಸಲ್ಲಿ ಭಕ್ತರ ಪ್ರಾರ್ಥನೆ ಮಾಡ್ತಿರೋ ದೇವರನ್ನ ಭಿಕ್ಷಾಟನೆ ಹೋಗಿದೆ ಏ ಫಲ ಇಡೀ ಎಲ್ಲೇ ಬಲೆ ಬಡಬಡ ವ್ಯಕ್ತಿಗಳೇ ದಿಕ್ಕರು ಸಾಧಿಗಳು ಆಂಡ ಏಪ ಮನಸ್ಸಡಿ ಮೇಲೆ ಸಂಕಲ್ಪನ ಮಾಡ್ತೀರ ಆ ಸಂಕಲ್ಪ ಸತ್ಯ ಸಂಕಲ್ಪ ಆಗಿರ್ತದ ದೇವರೆಲ್ಲ ನೋಡೋದು ಪೋಯಿನಲ್ಪ ಪೂರ ಸಾಕಷ್ಟು ದಾನ ಧರ್ಮಗಳೇನು ಲೆತ್ತದ ಕುರಿಯಲು ಶುರು ಮಾಡ್ತಿದ್ದಾರೆ ಆಶ್ಚರ್ಯ ಆಂಡ ಸಂತೋಷಲಾಂಡ ದಿನನಿತ್ಯ ಭಿಕ್ಷಾಟನೆ ಹೋಗೋಣ ಜಾಗೆ ಒಂದು ಬರ್ತದೆ ಒಣಸಮಲಪಡೋದು ಅದರಿಂದ ಕಷ್ಟಪಡಿರುತ್ತೆ ಆಂಡ ಇನಿ ಮಾತದ ಲೆತ್ತದ ಸಾಕಷ್ಟು ದಾನ ಧರ್ಮಗಳ ಕೊರೊಂದು ಆಂಡ ಈ ಅನೇಕ ಮಾಡ್ತಾನೆ ಪ್ರಾರ್ಥನೆ ಫಲ ಆಗುತ್ತೆ ಅವಾಗ ಸತ್ಯನಾರಾಯಣ ದೇವರನ್ನ ಮಾಯೆ ಇಂಚಿನ ಪಡೆದ ಅರ್ಥ ಆಂಡದು ತಿಕ್ಕಿನ ಮಾತ ದ್ರವ್ಯರ ಒಟ್ಟು ಮತ್ತು ಸತ್ಯನಾರಾಯಣ ಪೂಜೆನ ಭಕ್ತಿನ ಮಲ್ತಿರಾದ ಮಲ್ತನ ಪೂಜೆ ದೇವರಿಗೆ ಸ್ವೀಕಾರ ದಿನೇ ಆದ ಕಷ್ಟ ಪರಿಹಾರ ಅಂತ ಕೋಟೆ ಮುಂಡ ಬಂಡ ಬಡತನಡಿದ್ದ ವ್ಯಕ್ತಿ ಇದು ಶ್ರೀಮಂತ ವ್ಯಕ್ತಿಯಾದ ಆ ಸತ್ಯನಾರಾಯಣ ದೇವರ ಅನನ್ಯ ಭಕ್ತಿ ಇಡುವಂತ ಅವರ ಮೋಕ್ಷ ಸಾಯುಜ್ಯನೇ ಪಡೆಯಬಾರದು ಕಥೆ ಬರ್ತಂಡ ನನ್ನ ಕಾಷ್ಟ ವಿಕ್ರಯ ಒರಿ ಕಡಕವಾರ ವ್ಯಾಪಾರಿ ಕಥೆ ಅಂತಾನೆ ಏಪದ ಕಾಟದ ಕಾಡಕಬೋದು ಕಣಕದ ಕಟ್ಟದ ಮುಂದೆ ಪೈಂಡಕವತ್ತ ಮಾಡೋಣ ಎಂತ ಕಷ್ಟದ ಬಡತನ ಜೀವನ ಒಂದು ದಿನ ಕನಕದ ಕಟ್ಟದ ಮುಂದೆ ಪೈಂಡ ಸಾಲಿನ ಮಾನದ ಮುಂದೆ ಪನಕ ಸುಮಾರು ದೂರ ಹೋದಾನ ಒಂದು ಆಯಾಸ ಅಂದ ವಿಶ್ರಾಂತಿ ದುಂಕೋಪೆ ಬಣ್ಣ ಇಲ್ಲದ ಕೈತರದ ಕನಕದ ಕಟ್ಟದ ತೋನಗ ಪೂಜೆ ಪುರಸ್ಕಾರ ಒಂದೇ ವರ್ಗ ತುಲಿಯೇ ಪೂಜೆನ ಮಾತ ತೂಯೇ ತೂನಗ ಸತ್ಯನಾರಾಯಣ ಪೂಜೆ ಆ ಇಲ್ಲದ ಪೂಜೆ ಮಾತ ಆದ ಪ್ರಸಾದ ಕುಡಿಯಿರುತ್ತದೆ ಕನಕವಾರ ವ್ಯಾಪಾರಿ ಆ ಪ್ರಸಾದನ ಕೈಗೆ ಮತ್ತೊಂದು ಮನಸ್ಸಿಗೆ ಇನ್ನಿಗೆ ಎನ್ನಲ್ಲ ವ್ಯಾಪಾರ ವಹಿವಾಟು ರಡ್ಡು ಮುಕ್ಕಾಲದಾರ ಬೆಳಗಾದ ಗುರಿಯರನ್ನಾಂಡ ಎಲ್ಲ ಚಿತ್ರಕ್ಕೆ ಪೂಜೆ ಮಲ್ಪಾವೆ ತಾಪನ ಸಂಕಲ್ಪನ ಮಲ್ತಿರ ಭಕ್ತಿ ಆ ಪ್ರಸಾದ ಸ್ವೀಕಾರ ಅಂತೆ ವ್ಯಾಪಾರಕ್ಕೋಸ್ಕರವಾದ ಕಣಕದ ಕಟ್ಟದ ಏಪದ ವ್ಯಾಪಾರ ವಹಿವಾಟಿದ್ದರೆ ಕೊನೆಯ ಕಣಕದ ರಾಶಿ ಪಿರಪಿಲ್ಲದ ಕಣಕನ ತಂದ ಪರಿಸ್ಥಿತಿ ಅಂಡ ಆದ ದಿನ ಆಯ ಕೊಣನೆಂದಿದ್ದ ಕಣಕದ ರಾಶಿಗೆ ದ್ವಿಗುಣೀಕೃತವ ಬಡ ರಡ್ಡು ಪಾದ ದೊಡ್ಡ ದಿಗ್ಗಿನಿಗೆ ಕಣಕವಾದ ವ್ಯಾಪಾರಿಗಳ ಏಪಲ ಒಂದೇ ಕಟ್ಟ ಕಣಕ ಮಾರ್ದು ಹೋಗೋದೇ ಕಷ್ಟ ಆಡ ಇನಿ ಮಾರ್ದು ಹೋಗೋರು ಮಾತ್ರ ಐಕೆ ರಡ್ಡು ಪಾದ ದೊಡ್ಡ ದಿಗ್ಗಿನ ಅದೊಂದು ಪುರಯ ಮಾತ್ರ ಪ್ರಾರ್ಥನೆದ ಫಲದಾನ ಆ ದಿಕ್ಕಿನ ದುಡ್ಡು ಸತ್ಯನಾರಾಯಣ ಪೂಜೆಗೆ ಭಕ್ತಿನ ವಿನಿಯೋಗ ಬಂತೆ ಆನ ಭಕ್ತಿದ ಪೂಜೆ ದೇವರಿಗ ಸ್ವೀಕಾರ ಪುಣ್ಯವಾದ ಚಂದ್ರ ಎಂಚ ಬೆಳಗೊಂದು ಬರ್ಬೇನ ದಿನೇ ಆನ ವ್ಯಾಪಾರ ವಹಿವಾಟ ದೇವರ ವೃದ್ಧಿ ಮಲ್ಪಾದ ಬೆಳಗಾದ ಕುರಿಯದಾಗಿದೆ ಶ್ರೀಮಂತ ವ್ಯಾಪಾರಿಯಾಯ ಸತ್ಯನಾರಾಯಣ ದೇವರ ಅನುಗ್ರಹದವರ ಸುಗಟೇ ಬೆಲೆಯ ಪಡ್ಕೊಂಡು ಕಥೆ ಬರ್ತದ ನನ್ನ ಪೂಜೆಯನ್ನು ಮಲ್ಪೇ ಪಡೆದು ಮಲ್ಪಾದನೆ ಕಷ್ಟಗಳ ಕಥೆ ಅಂತಾರೆ ಸಾಧು ವ್ಯಾಪಾರಿ ಮಗ ಲೀಲಾವತಿ ದಂಪತಿಗಳಲ್ಲಿ ಸಾಕಷ್ಟು ಶ್ರೀಮಂತರು ಮದುವೆಯಾದ ಏಕೋ ಕಾಲವಾದಕೊಂಡು ಸಂತಾನ ಭಾಗ್ಯ ಪೂಜ್ಯಗಳಿಗೆ ಒಂದು ದಿನ ದಂಪತಿಗಳ ಪ್ರಾರ್ಥನೆ ಮಾಡ್ತಿರಿಗೆ ದೇವರನ್ನ
ಮದುವೆಯಾದ ಈತ ಕಾಲ ಆಂಡು ಸಂತಾನ ಭಾಗ್ಯ ತೂಪಣ ಯೋಗಗಳಿಗೆ ಪ್ರಾಪ್ತಿಯಾಗಿದೆ ಆಣಾವಡು ಪೊಣ್ಣಾವಡು ಸತ್ಯನಾರಾಯಣ ದೇವರು ಪ್ರಸಾದ ಅನುಗ್ರಹ ಮಂದಿರಂದಾಂಡ ಆ ಬಾಲಿಗೆ ಪುದರ್ದಿನಾಗ ಸತ್ಯನಾರಾಯಣ ಪೂಜೆ ಮಲ್ಪುವ ಮಾಡುವ ಸಂಕಲ್ಪ ಮಾಡ್ತೀವಿ ಆ ಸಂಕಲ್ಪ ಭಕ್ತಿ ದೇವರಿಗೆ ಸ್ವೀಕಾರ ಒಂದು ಸಮಯಗಳಿಗಾಗ ಲೀಲಾವತಿ ಗರ್ಭಿಣಿ ಆಯಳು ನವಮಾಸ ಕರೆದು ಗೌರ್ಮತಿಗಳು ಕರೆದು ನೀವು ಪುಣ್ಣ ಬಾಲಿಗೆ ಜನ್ಮ ಕೊಡಿಯ ಪುಟ್ಟಿನ ಚಿಂತನ ಪುಣ್ಣ ಬಾಲೆ ಶುಕ್ಲ ವರ್ಷದ ಚಂದಿರದಕ ಕ್ರಾಂತಿಯುತವಾದ ತಿಳಿದ ಅವರ ಕಲಾವತಿ ಮಣಪುರ ನಾಮಕರಣ ಮಾಡ್ತೀವಿ ನಾಮಕರಣದ ದಿನ ಸಂತೋಷಡು ನಾಮಕರಣ ಪರಮಂದಿರಿ ಆಂಡ ಸತ್ಯನಾರಾಯಣ ಪೂಜೆ ಮಗದೊಂದಿ ನನ್ನ ಪೂಜೆ ಇನಿ ಮಲ್ಪಗ ಎಲ್ಲನೇ ಮಲ್ಪಗ ಮಾಡ್ಬೇಡ ಪಣಂದೇವತ್ತನೆ ತಂದೆ ಪೂಜೆ ಮಾಡ್ಕೊಂಡು ದಿನ ಕರೆಂಡು ತಿಂಗಳು ಕರೆಂಡು ವರ್ಷಗಳೇ ಕರೆಂಡು ಪೂಜೆ ಮಾಡ್ಕೊಂಡು ಪುಟ್ಟನ ಬಾಲೆ ಪ್ರಾಯ ಪ್ರಬುದ್ಧಳಾಯಳೆ ವಿವಾಹದ ಯೋಗ್ಯವಾದ ಪ್ರಾಯವತಿ ಅಂತ ಹೇಳ ನನ್ನ ಯೋಗ್ಯವಾದ ಆನನಾಡಿಯರು ಅತ್ಯಂತ ಗೌಜಿಡು ಸಡಗರಡು ಮದುವೆಲ ಅಂತೇಳಿ ಈ ಮದುವೆದ ಗೌಜಿಗಳಿಗೆ ಬಿಟ್ಟು ಸತ್ಯನಾರಾಯಣ ಪೂಜೆ ಅಪಗಲ ಭಾಗ್ಯ ದೇವರ ಆಲೋಚನೆ ಮಾಡ್ತೇವೆ ಈತು ವರ್ಷ ಈತು ಸಮಯಾವಕಾಶ ಕಂಡಲ್ಲ ಆ ಪೂಜೆ ಮಾಡ್ಕೊಂಡು ಬರ್ಬೋದು ನನ್ನ ಏರಿಗಳ ಕಷ್ಟ ಕೊರತೆ ಸುಖತನವ ಒಂದು ಪಡೆದು ದೇವರ ಕಷ್ಟನ ಪರಿಯರು ಪರೀಕ್ಷೆ ಪರಿಯರು ಸಾಧು ವ್ಯಾಪಾರಿ ಮರಮಾನ ಆಲರಿ ವ್ಯಾಪಾರಿನೇ ವ್ಯಾಪಾರದಿಂದ ಹೋಗಿ ರಾಜ್ಯಗಳು ಪರಮೋಷಣ ಮಕ್ಕಳಮಿತ್ತು ಕಲವೇರಿ ಪಡ್ತಾರ ಆರೋಪ ಮಾಡ್ತಿದ್ದೇವೆ ಕಾರಾಗೃಹವಾಸ ಮಾಡಕ್ಕೆ ಹಾಕಲ ಪರಿಸ್ಥಿತಿ ಅಂಚಾಂಡ ಇಲ್ಲವೇ ಅತ್ಯಂತ ಶೋಚನೀಯವಾದ ಪರಿಸ್ಥಿತಿ ಬರ್ತದೆ ಲೀಲಾವತಿಗಳ ಕಲಾವತಿಗಳ ಜೀವನ ಮಲ್ಪನೆ ಕಷ್ಟ ಆದ್ಕೊಂಡು ಓಡೆ ಕೊಟ್ಟ ಪಂಡ ಭಿಕ್ಷಾಟನೆ ಮಲ್ಪನ ಸ್ಥಿತಿಗೆ ಬರ್ತಿರ್ತೀರಿ ಒಂದು ದಿನ ಕಲಾವತಿ ಒಂದು ಮಗಳು ನಾಳೆ ಭಿಕ್ಷಾಟನೆ ಮಲ್ತಿಲ್ಲ ಪಡವತ್ತು ಇನಿ ಭಿಕ್ಷಾಟನೆ ಬೋದಿತ್ತಮ್ಮ ಒಂದು ಇಲ್ಲದ ಅದನ್ನ ಪೂಜೆ ಮಲ್ಕೊಂಡಿರ್ತೀರಿ ಆ ಪೂಜೆನ ಮಾತ್ರವಂತೆ ಬರ್ತಿತ್ತು ಅದೊಂದು ಪ್ರಸಾದ ಪ್ರಸಾದವನ್ನು ಹಿರೇಗಳ ಕಟ್ಟದು ಬೈದೆ ಸತ್ಯನಾರಾಯಣ ಪೂಜೆಗಮ್ಮ ಪಣ್ಣಗ ಲೀಲಾವತಿಗೆ ಜ್ಞಾನೋದಯ ಈ ಒಂದು ಪೂಜೆನೇ ನಮ್ಮ ಮಲ್ಪಾಂದಿತ್ತಿಡದಾವಲ್ಲ ಇದು ಮಾತ್ರ ಕಷ್ಟದ ಉಪರಗಾರ ನನ ಇಂಚಿನ ಪುರ ಸರಿಯಂತೆ ನಾಳೆ ನಟದಾಣ ಇವತ್ತು ಸತ್ಯನಾರಾಯಣ ಪೂಜೆ ಮಲ್ಪಾಗ ಪಡೆದು ದೃಢವಾದ ಸಂಕಲ್ಪ ಬಂದಿರಕಲ್ಲ ಆಗಲ ಭಕ್ತ ಸಂಕಲ್ಪ ದೇವರ ಸ್ವೀಕಾರ ಭಿಕ್ಷಾಟನವಾದ ಪೋದು ದಿಕ್ಕರ ದಾನ ದ್ರವ್ಯವಾದ ಒಟ್ಟು ಮತ್ತು ಸತ್ಯನಾರಾಯಣ ಪೂಜೆ ಶುರು ಮಾಡ್ತೀವಿ ದೇವರಿಗಾಟ ಮಕ್ಕಳಿಗೆ ಇತ್ಯಾಡಲ ಬುದ್ಧಿವಂತನದ ಪಡೆದು ಆ ಬಂಧನದ ಮಕ್ಕಳಿಗೆ ಉಡುಗಡೆದ ಯೋಗ ಭಾಗ್ಯತೆ ಕಂಡು ದೇವರ ಅನುಗ್ರಹದ ಅವರ ಬಂಧನದ ಮುಕ್ತವಾಪಟ್ಟಿಗೆ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಬಂಧ ಮುಕ್ತಾಯನ ಸಾಧು ವ್ಯಾಪಾರ ಮರ್ಮಾಯನ ಬರದಲ್ಲೇರ ಪಂಪರ ವಿಚಾರದ ಪೂಜಾ ಅಂದಿದ್ದ ನೇರ ಬತ್ತು ಬಂದಿರು ನಿಂಗ್ಲ ಕಂಡಲ್ಲ ಮರ್ಮಾಯ ಸಂತೋಷ ಬರದಲ್ಲೇರ ಆಗ್ಲ ಬತ್ತೇನು ಮರ್ಮನ ಸಂತೋಷದ ವಾಕ್ಯ ಕೇಳಿದ ಪೂಜಾ ಆಗುವುದಕ್ಕೆ ಇದ್ದಿಲಕ್ಕನೆ ಅರ್ಧಡೆ ಮುಗಿದು ಅಕ್ಕದ ಪೂಜೆ ಕೂಡ ಕಷ್ಟವಾಗಿದ್ದಾಯೇ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಂಡ ಪೂಜೆ ಶುರು ಮಾಡ್ತೇವಕ್ಕ ಪೂಜೆ ನಡೆದಳು ಅಂತವನ ಕ್ರಮದ ಐತಿ ಪೂಜೆ ನಡೆದಳು ಕುಡಿದು ಹೋಗುವ ಕ್ರಮದ ಐತಿ ತ್ಯಜನಾ ದೋಷ ಬರ್ತನಕ್ಲಿಗೆ ಪಂಡ ಪೂಜೆ ಧಿಕ್ಕಾರ ಮಾಡ್ತಾನ ದಂತನ ದೋಷ ಬರ್ತದೆ ಬತ್ತಿನ ಕಂಡಲ್ಲ ಮರಬಾಳ ತೂಪನ ಭಾಗ್ಯನೇ ಇದ್ದ ಅಂದಕೊಂಡು ಮಕ್ಕಳಿಗೆ ದುಃಖವಾದ ಕಣನೀರು ಸುರಿಸಾರಿ ಆಗೀತ ಕಷ್ಟ ಪಡೆದು ಅದನ್ನ ಭಕ್ತಿದ ಪ್ರಾರ್ಥನೆ ಉಳಿಯ ದೇವರೇ ಶರೀರವಾದ ಪಟ್ಟಿನ ಆ ಪೂಜೆನ ದೊಡೆ ಬಿಡುವುದಕ್ಕೆ ನಡೆದವರ ಗತಿ ವೈದ್ಯ ಪೂಜೆದ ಕೈತಲ್ಲ ಹೋದು ದೇವರ ಕ್ಷಮ ನಟ್ಟೊಂದು ತಪ್ಪು ಕಾಣಿಕೆನ ಮಾಡದೆ ಆ ಪೂಜೆ ಪರಿಪೂರ್ಣ ಮತ್ತೊಂದು ಪ್ರಸಾದ ತೊಂದರೆ ಈಗ ಕಷ್ಟ ಪರಿಹಾರ ಕೊಡಬೇಕು ಅಭಯ ದೇವಿ ಕೊಂಡಾಗ ಲೀಲಾವತಿಗಳ ಕಲಾವತಿಗಳ ಜ್ಞಾನೋದಯ ಇರುವ ಮಂತ್ರ ತಪ್ಪಾದುಕೊಂಡು ಸ್ವಾಮಿ ತೆರಿಯಾದ ತಪ್ಪು ಮಲ್ದೇವರು ದೇವರ ಕೈತಲ್ಲ ಬರ್ತೇವೆ ತಪ್ಪು ಕಾಣಿಕೆನ ಮಾಡಿಯರೆ ಕ್ಷಮೆ ನಟ್ಟಿಯರು ದೇವರ ಸತ್ಯನಾರಾಯಣ ಪೂಜೆ ಪರಿಪೂರ್ಣ ಮಾಡುತ್ತದೆ ಪ್ರಸಾದನ ಭಕ್ತಿಯ ಸ್ವೀಕಾರ ಮಾಡುವ ಸಮಯನೇ ಕಣ್ಣನ್ನು ಮರ್ಮನ ಬಂದಿದ್ದೀರಿ ಆಗಲ ಮನಸ್ಸದ ಪರಿವರ್ತನೆ ಆಗ್ತದೆ ಸಾಕಷ್ಟು ದಾನ ಧರ್ಮಗಳನ್ನು ಮಾಡ್ತಿರಲಿ 40 ಹೆಣ್ಮತಿಗಳು ಕಾಲ ಸತ್ಯನಾರಾಯಣ ಪೂಜೆ ಉದ್ಯಾಪನ ವಿಧಿ ವಿಧಾನವನ್ನು ಭಕ್ತಿಯ ಮಂತ್ರಿಗಳದಾವರ ಆಗಲ ಕಷ್ಟಲ್ಲದೀರ ಪರಿಹಾರ ಆಗ್ಲೆಲ್ಲೋ ನೀಡಿದ ಮೋಕ್ಷ ದೇವರಿಗೆ ನನ್ನ ಕಡೆ 5ನೇ ಅಧ್ಯಾಯದಲ್ಲಿ ಕಥೆ ಬರ್ಕೊಂಡು ಅಂಗಧ್ವಜ ಪಂಪರ ರಾಜನ ಕಥೆ ತುಂಗಾವನ್ನು ರಾಜ್ಯನ ಆರೋಗ್ಯ ಬಂದು ತನ್ನ ಊರಿನ ಪ್ರಜೆಗಳ ಮಾತ ಜೋಗ್ಲೆಡದ ಲಜ್ಜ ಪ್ರೀತಿ ಹೋಗುತ್ತಾನ ರಾಜ ಅಣ್ಣ ఆయన జీవన మాత్రం ఏమని తప్పురబో కేట తన రాజ్యದ ಗೋವಳೆರೆ ಪಡಿ ಪೆಟ್ಟಗಾಪನಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡುವ ಪ್ರಸಾದ ಪರಿಯರ ಬಂದಾಗ ಅಂಗಧ್ವಜ ರಾಜೇ ಅಹಂಕಾರಡು ಈ ಗೋವಳೆರ ಮಂತ್ರ ಪೂಜೆದ ಪ್ರಸಾದ ಊರ್ದ ರಾಜನ ಸ್ವೀಕಾರ ಮಾಡ್ತಿ ಅಂದಾಂಡ ತುಯಿನ ಕುದಾನ ಪಣ ಮೇಲೆ ಬಂದ ಅಹಂಕಾರ ಭಾವಡು ಪ್ರಸಾದಂ ಪರಿತ್ಯಜ್ಯ ಪ್ರಸಾದನೆ ನಡೆದುപോಯಿತು ಅಡಿದಾವರ ಅಂಗಧ್ವಜರಾಗಿ ಸತ್ಯನಾರಾಯಣನ ಕೋಪ ಶಾಪಗೊಳಗಾಯಿ ತನ್ನ ರಾಜ್ಯ ಸಂಪತ್ತು ಸಂತಾನ ನೆಮ್ಮದಿ ಪೂರ ಕಳೆಯುವುದು ಕಣನೀರು ಸುರಿಸಾನ ಪರಿಸ್ಥಿತಿ ಬಂದಿದೆ ಅವಾಗ ದೇವರ ಕೈ ಮುಗಿದ ನೆಟ್ಟಬೇಕು ಐದು ಕಷ್ಟ ಆಗುವುದು ಅವಾಗ ದೇವರಿಗಾಗಿ ಜ್ಞಾನ ಕೊಡುವುದು
ಆ ಗೋವಳನ ಮಾತಿನ ಪೂಜೆದ ಪ್ರಸಾದನ ಧಿಕ್ಕಾರ ಮಂತ್ರಿದ ಅವರಲ್ಲಿ ಗತಿ ವೈದ್ಯರು ಅಕ್ಕನ ಕೈ ತಲೆಯುವುದು ಅಕ್ಕಲ ಕ್ಷಮೆ ನಟ್ಟೊಂದು ಸತ್ಯನಾರಾಯಣನ ಪ್ರಸಾದ ಸ್ವೀಕಾರ ಮಂತ್ರನ ಮಾತ್ರ ನಿನ್ನ ದೋಷ ಪರಿಹಾರ ಪಡೆದು ದೇವರೇ ಜ್ಞಾನ ಕೊಡನಾಗ ಅಂಗಧ್ವಜಗಾಂಡಿಗೆ ಜ್ಞಾನ ಮಂತ್ರ ಕ್ಷಮ್ಯ ಅಪರಾಧ ಅದಕ್ಕೋಸ್ಕರ ಗೋವಳನ ಕೈ ತಲವತ್ತೆ ಜ್ಞಾನ ಮಂತ್ರ ತಪ್ಪಾಂಡು ಪಡೆದು ಕ್ಷಮೆ ಆಗಿಲ್ಲ ಸತ್ಯನಾರಾಯಣನ ಪ್ರಸಾದನ ಭಕ್ತಿಪೂರ್ವಕವಾದ ಕವಿಗೆ ಸ್ವೀಕಾರ ಮಾಡ್ತೀವಿ ಏ ಅಂಗಧ್ವಜೆ ಭಕ್ತಿ ಸತ್ಯನಾರಾಯಣ ದೇವನ ಪ್ರಸಾದ ಸ್ವೀಕಾರ ಮಂತಿನ क्षण मात्र कष्ट सत्यनारायण जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय जय आंजनेय जय बल भीमा जय भक्त तुलित बलधामा जय हनुमंता एम्म रक्षिसु ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय बुद्धिर्बल धैर्यಗಳ ಕರುಣಿಸು जय जय हनुमान जय गुरु जय जय पवन निर्भयत्व आरोग्य करुणिसु जय जय हनुमान जय गुरु जय जय पवन वाक्पटुत्व हरि स्मरणे करुणिसु जय गुरु जय जय पवन श्री राम दर्शन भाग्य करुणिसु जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय आंजनेय जय बल भीमा जय धवल तुलित बलधामा जय हनुमंता जय एम्म रक्षिसो ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜಯ ಜಯ ಹನುಮಾನ್ ಜಯ ಗುರು ಜಯ ಜಯ ಪವನ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜಯ ಜಯ ಹನುಮಾನ್ ಜಯ ಗುರು ಜಯ ಜಯ ಪವನ್ जय जय हनुमान जय गुरु जय जय पवन दासा केशवनु तमारुते हनुमान हनुमंता बलवंता मारुतिराय बलवंता दासा केशवनु तमारुति हनुमान दासाग्रसर जय बल भीमा Amragandamaya
ಮಹಾನೈವೇದ್ಯ ಮಹಾಪೂಜೆ ಅದು ಪ್ರಸನ್ನ ಕಾರಡು ನಮ್ಮ ದೇವರ ಸನ್ನಿಧಾನ ಪ್ರಾರ್ಥನೆ ಮಲ್ತವನಗ ಮಾತಿರೆಗ್ಲ ಆ ಪೂಜೆದ ಪುಣ್ಯದ ಫಲ ಪ್ರಾಪ್ತಿಯಾದ ಅಕ್ಲಕ್ಲ ಜೀವನದ ದಾದಾಳ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ಗ್ರಹಚಾರಗಳು ತಾಪತ್ರಯಗಳು ರೋಗಗಳು ಭಯಗಳು ಬಾಧೆಗಳಿತ್ತನ್ನಲ್ಲ ಐನ ಮಾತ ಆ ಸತ್ಯನಾರಾಯಣ ದೇವರಲ್ಲ ಆ ವೀರಾಂಜನೇಯ ಸ್ವಾಮಿಯ ಪರಿಹಾರ ಮಲ್ಪಾದ ಕೊರದು ಸರ್ವೇರೆಗಳ ದೇವರ ಕೈಕಾರಗ ಸುಖ ಮನಸ್ಸಿಗೆ ನೆಮ್ಮದಿ ದೇಹಗ ಆರೋಗ್ಯ
ಪೋಯಿನವಲು ಬತ್ತಿನವಲು ಐಕ್ಲ ಕೊಂದು ಕೊರತೆಗಳು ಬರಂದಲೆಕ ಜೋಕ್ಲು ಬಾಲ್ಯಗೆ ಮಾತೆಡ್ಡೆ ವಿದ್ಯಾ ಬುದ್ಧಿ ಶ್ರಿಯಂ ಬಲಂ ಆಯುಷ್ಯ ಆರೋಗ್ಯನು ನನ್ನ ಅಕ್ಲಾಕ್ಲ ಮಲ್ಪನ ವೃತ್ತಿ ಉದ್ಯೋಗ ವ್ಯವಹಾರದ ಅಭಿವೃದ್ಧಿನು ಸಂಸಾರದ ಮಾತೆರೆಗಳ ನೆಮ್ಮದಿನು ಸಕಲ ಸೌಭಾಗ್ಯದ ದೇವರ ಪ್ರಾರ್ಥಿ ಮಲ್ಪಾದು ನಂಗೆ ಮಾತ್ರ ಸರ್ವೇ ಜನಾ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಪಣ್ಲೆಕನೆ ನಮ್ಮ ಮಲ್ತನ ಪೂಜ್ಯದ ಫಲ ಮಾತೆರೆಗಳ ಪ್ರಾಪ್ತಿ ಯಾವಡು ಬಣ್ಪನ ಸದುದ್ದೇಶದ ಈ ಒಂದು ಇನಿ ಭಕ್ತಿയുടെ ಕೊರನ ಸೇವೆನೆ ತನ್ನ ಭಂಡಾರಗ ದೇವರ ಅರ್ಪಣೆ ಮಲ್ತೊಂದು ಐತೆ ಈ ಪರಿಪೂರ್ಣವಾದ ಫಲನ ಸರ್ವರೆಗಳ ಪ್ರಸಾದದ ಮಡಿಲ್ಜಿಂಜಾದು ನನದುಂಬಗಲ ಈ ಮಣ್ಣಡು ದೇವತಾರಾಧನೆ ಧಾರ್ಮಿಕ ಚಿಂತನೆ ಸಮಾಜಮುಖಿಯಾನ ಕಾರ್ಯಕ್ರಮಗಳು ನಲ್ಲಾ ತೆಚ್ಚೆಚ್ಚ ಸಂಖ್ಯೆಡ ಆಪುಲಕ ಐಕ ಬೋಡಾಯನ ಭಕ್ತಿನ ಶಕ್ತಿನ ಶ್ರದ್ಧೆನ ದೇವರ ಅನುಗ್ರಹ ಮಲ್ಪಡು ಈ ಒಂದು ಕ್ಷೇತ್ರದ ಗೌರವಾಧ್ಯಕ್ಷರು ಅಧ್ಯಕ್ಷರು ಸರ್ವ ಸದಸ್ಯರು ಮಾತ ಭಕ್ತಿಯೆಲ್ಲ ಸೇರಿದು ಈ ಒಂದು ಪುಣ್ಯ ಕಾರ್ಯದ ಪಾಲ್ಪಡೆಯೊಂದಿರು ಮಾತೆಲ್ಲ ಆ ಭಕ್ತಿದ ಸೇವೆನದನ್ನ ಭಂಡಾರಗ ದೇವರ ಅರ್ಪಣೆ ಮಲ್ತದು ಐತ ಪರಿಪೂರ್ಣವಾಯನ ಫಲನ ಪ್ರಸಾದದ ದೇವರ ಅನುಗ್ರಹ ಮಲ್ಪಡು ನಮೈನೆ ಕೊರನಂಜಿತ್ತನ ಸೇವೆನ ಮಾತ ಸಂತೋಷಡದನ ಭಂಡಾರಗ ದೇವರ ಅರ್ಪಣೆ ಮಲ್ತು ಕೊರಡು ಬಂಡದು ಪ್ರಸನ್ನ ಕಾರಡು ರಡ್ಡರಿ ಪಾಡದು ಕೈ ಮುಗಿದ ಮಲ್ಪನ ಪ್ರಾರ್ಥನೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವರ ಆಧಾರವೆಂದಕ್ಕೆ ಗೋವಿಂದಾನಿ ಗೋವಿಂದ ಪಾಡ್ಲೆ ಮಾತಾಡ ದೇವರೇ ಮುಂಚೆನಡೆಗೆ ಒಂದು ಸುತ್ತ ಬತ್ತು ಕೈ ಮುಗಿದ ಅಡ್ಡ ಬುರ್ಲರಿ ಪಾಡದು ಯಾನಿ ಕಾನಿ ಚ ಪಾಪಾನಿ ಜನ್ಮ ಜನ್ಮಾಂತೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣಾನ್ ಪದೇ ಪದೇ ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ.